ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಸೂಪರ್ ಸೆಕೆಂಡ್ಸ್, ಸ್ಪಾನ್ಸರ್ಸ್ ಬೈ ಹೆವೆನ್ ರೋಸ್ಕೋ, ಸ್ಪಾನ್ಸರ್ಸ್ ಬೈ ಮಾರುತಿ ಸುಜುಕಿ ಅರೇನಾ, ಮಾಂಡವಿ ಮೋಟಾರ್ಸ್ ಆ್ಯಂಡ್ ಪಾಯ್ಸ್ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಗಿಫ್ಟ್ ಸ್ಪಾನ್ಸರ್ಸ್ ಬೈ ಶ್ರೇಯಾ ಸ್ವೀಟ್ಸ್ ಆ್ಯಂಡ್ ಡಿಂಕಿ ಡೈನ್. ಎಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ನಿಶಾನ್. ನಾನು ನಿಮ್ಮ ಮುಂದೆ ಬಂದಾಯಿತು, ನಮ್ಮ ಶೋ ಕೂಡ ಸ್ಟಾರ್ಟ್ ಆಯಿತು. ಸೊ ಇನ್ಯಾಕೆ ತಡ, ಕೈಲಿರೋ ರಿಮೋಟ್ನ ಸೈಡಲ್ಲಿಡಿ, ಸೈಡ್ಗಿರೋ ಫೋನನ್ನು ಕೈಗೆ ತಗೊಳ್ಳಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ. ಹಾಗೆ ನಾನು ಕೇಳುವ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಆಕರ್ಷಕ ಬಹುಮಾನವನ್ನು ನಿಮ್ಮದಾಗಿಸ್ಕೊಳ್ಳಿ. ಸೊ ಎಸ್ ವೀಕ್ಷಕರೇ, ಇವತ್ತು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ ಇದೆ. ಸೊ ಯಾವಾಗಲೂ ನಾನು 4 ರೌಂಡ್ಸಲ್ಲಿ ಕ್ವೆಶನ್ಸನ್ನು ನಿಮಗೆ ಕೇಳ್ತೇನೆ. ಸೊ ಇವತ್ತು ಕಾರ್ಯಕ್ರಮದಲ್ಲಿ ಬರೀ 3 ರೌಂಡ್ ಇಟ್ಟಿದ್ದೇವೆ. ಸೊ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ದಿನ ಮಾಡಬೇಕು ಶೋ ಮೇಡಮ್, ನೀವು ದಿನ ಬರಬೇಕು, ನಮಗೆ ವೀಕಲ್ಲಿ ಒಂದು ದಿವಸ ನಿಮ್ಮನ್ನ ನೋಡಿದರೆ ಸಾಕಾಗಲ್ಲ ಅಂತ ತುಂಬ ಜನ ವೀಕ್ಷಕರು ಒತ್ತಾಯ ಮಾಡಿರೋ ಕಾರಣ ಸೊ ಕ್ವೆಶನ್ಸ್ನ ನಾವು ಕಮ್ಮಿ ಮಾಡ್ತಾ ಇದ್ದೀವಿ. ಸೊ ಈ ತುಂಬ ಜನ ಕಾಲರ್ಸ್ಗೆ ಕಾಲ್ ಸಿಗ್ತಾ ಇಲ್ಲ ಮೇಡಮ್, ತುಂಬ ಅಂತ ನಮ್ಮ ಚಾನಲ್ಗೆ ತುಂಬ ಕಾಲ್ಸ್ ಬರ್ತಾ ಇದೆ ವೀಕ್ಷಕರದು. ಸೊ ಆ ರಿಕ್ವೆಸ್ಟ್ ಮೇರೆಗೆ ಎಲ್ಲ ವೀಕ್ಷಕರಿಗೋಸ್ಕರ ಇವತ್ತು ಬರೀ 3 ರೌಂಡಲ್ಲಿ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ. ಸೊ ಇದಕ್ಕೆ ಪಟಪಟ ಅಂತ ಆನ್ಸರ್ ಮಾಡಿದವ್ರಿಗೆ, ವಿನ್ ಆದವ್ರಿಗೆ ಗಿಫ್ಟ್ ವೌಚರ್, ತುಂಬ ಸ್ಪೆಷಲ್ ಆಗಿರೋ ಗಿಫ್ಟ್ಗಳು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರ್ತಿದೆ. ಸೊ ಕೂತ್ಕೊಂಡಲ್ಲೇ ಬರೀ ಟಿ ವಿ ನೋಡಿಕೊಂಡು ಫೋನ್ ತಗೊಂಡು ಫೋನ್ ಮಾಡಿ ಮಾತಾಡಿದ್ರೇ ಗಿಫ್ಟ್ ನಿಮಗೆ ಬರುತ್ತೆ ಅಂದರೆ ಎಷ್ಟು ಖುಷಿ ಅಲ್ವಾ ಇದೊಂದು. ಸೊ ಎಸ್, ಇನ್ನೂ ನಮ್ಮ ಕಾರ್ಯಕ್ರಮವನ್ನು ಫಸ್ಟ್ ಟೈಮ್ ನೋಡ್ತಿರುವಂತಹ ವೀಕ್ಷಕರಿಗೋಸ್ಕರ ನಮ್ಮ ಕಾರ್ಯಕ್ರಮದ ವಿಶೇಷತೆ ಏನಂತ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಕಾಲ್ ಮಾಡಬೇಕು, ನನ್ನ ಜೊತೆ ಮಾತಾಡಬೇಕು, ಹಾಗೆ ನಾನು ಕೇಳೋ ಸಿಂಪಲ್ ಆಗಿರೋ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಸೊ 3 ರೌಂಡಲ್ಲಿ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ. ಫಸ್ಟ್ ರೌಂಡಲ್ಲಿ ಜನರಲ್ ನಾಲೆಜ್ ಕ್ವೆಶನ್ಸ್ ಇರುತ್ತೆ. ಸೊ ಅದಕ್ಕೆ 30 ಸೆಕೆಂಡ್ಸ್ ಒಳಗಡೆ ಆನ್ಸರ್ ಮಾಡಬೇಕು. ಸೊ ಅದರಲ್ಲಿ ಕ್ವಾಲಿಫೈ ಆದವ್ರಿಗೂ ಸೆಕೆಂಡ್ ರೌಂಡ್ಗೆ ಕ್ವಾಲಿಫೈ ಆಗ್ತೀರಾ. ಸೊ ಸೆಕೆಂಡ್ ರೌಂಡಲ್ಲಿ ಬ್ಲರ್ ಆಗಿರುವಂತಹ ಒಂದು ಫೋಟೋವನ್ನು ಪ್ಲೇ ಮಾಡ್ತೇವೆ. ಆ ಫೋಟೋದಲ್ಲಿರುವವರು ಯಾರು ಅಂತ ಕರೆಕ್ಟಾಗಿ ಆನ್ಸರ್ನ ಕಂಡುಹಿಡಿಬೇಕು. ಸೊ ಅದರಲ್ಲೂ ಕೂಡ ವಿನ್ ಆದವ್ರಿಗೂ ಥರ್ಡ್ ರೌಂಡ್ಗೆ ವಿಜುವಲ್ ರೌಂಡ್, ಅದರಲ್ಲೂ ವಿನ್ ಆದವ್ರಿಗೆ ಬಹುಮಾನ ಖಂಡಿತ. ಸೊ ಎಸ್, ಹಾಗೆ ನಮ್ಮ ಕಾರ್ಯಕ್ರಮದ ಫಸ್ಟ್ ಕಾಲರ್ ಹಿಡಿದ್ದಾರೆ, ಯಾರಂತ ನೋಡೋಣ. ಹಾಯ್, ಹಲೋ, ಹಾಯ್, ನಮಸ್ತೆ. ನಮಸ್ತೆ. ಯಾರಿದು? ರೋಹಿತ್. ರೋಹಿತ್, ರೋಹಿತ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮುಲ್ಕಿ. ವಾವ್, ಚಾ ಎಲ್ಲ ಆಯ್ತಾ? ಅದೇನಿತ್ತು ಸ್ಪೆಷಲ್ ಚಾಗೆ? ಉಪ್ಪಿಟ್ಟ, ಬಿಸ್ಕಿಟಾ? ಓಕೆ. ರೋಹಿತ್ ಅವ್ರು ಏನ್ ಮಾಡ್ಕೊಂಡಿರೋದು? ರೋಹಿತ್ ಏನ್ ಮಾಡ್ಕೊಂಡಿರೋದು ನೀವು? ಜಾಬಾ? ಇವತ್ತು ರಜಾನಾ? ಓ ನೈಸ್, ಸ್ಯಾಟರ್ಡೇ ರಜಾ, ನಾಳೆ ಕೂಡ ರಜೆ ಅಲ್ಲ? ಎಂತಾಯ್ತು ಮಧ್ಯಾಹ್ನ ಸ್ಪೆಷಲ್ ಊಟಕ್ಕೆ? ಮಧ್ಯಾಹ್ನ ಎಂತ ಚಿಕನ್ನಾ? ಮತ್ತೆ ವೆಜ್ಜಾ? ಓಕೆ ಓಕೆ ರೋಹಿತ್, ಹಾಗಾದ್ರೆ ಫಸ್ಟ್ ಕ್ವೆಶನ್ಸ್ ಗೆ ಹೋಗೋಣ ನಾವು. ಇವತ್ತು ನಿಮ್ಮ ಫಸ್ಟ್ ಕ್ವೆಶನ್ಗೆ ರೆಡಿ ಇದ್ದೀರಾ? ಎಸ್, ಓಕೆ. ರೋಹಿತ್ ಅವರ ಫಸ್ಟ್ ಕ್ವೆಶನ್ ಬರಲಿ ಸ್ಕ್ರೀನ್ ಮೇಲೆ. ಎಸ್ ರೋಹಿತ್ ಅವರೇ, ಹೋಮ್ ಗಾರ್ಡ್ ಸೇವೆ ಹೊಂದಿರದ ಏಕೈಕ ರಾಜ್ಯ ಯಾವುದು? ತಮಿಳುನಾಡು, ಗೋವಾ, ಕೇರಳ, ತೆಲಂಗಾಣ. ಹೋಮ್ ಗಾರ್ಡ್ ಸೇವೆ ಹೊಂದಿರದ ಏಕೈಕ ರಾಜ್ಯ ಯಾವುದು? ತಮಿಳುನಾಡು, ಗೋವಾ, ಕೇರಳ, ತೆಲಂಗಾಣ. ರೋಹಿತ್ 30 ಸೆಕೆಂಡ್ಸ್ ಟೈಮ್ ಇದೆ, ಅದರೊಳಗಡೆ ಆನ್ಸರ್ ಮಾಡಬೇಕು. ಗೊತ್ತಾಯ್ತಾ? ರೋಹಿತ್ ಅವರ ಟೈಮ್ ಓಡ್ತಾ ಇದೆ. 7, 6. ತಮಿಳ್ನಾಡು ಆಪ್ಷನ್ ಎ. 100%? ಫುಲ್ 100%? ಚೇಂಜ್ ಏನಾದ್ರು ಮಾಡ್ತೀರಾ? ಇಲ್ಲ, ಫುಲ್ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀರಾ? ಏನು ಗೊತ್ತುಂಟಾ ಆನ್ಸರ್? ಏನಾದ್ರು ಕ್ವಶನ್ ಏನಾದ್ರು ನೋಡಿದ್ರಾ ಮುಂಚೆನೆ? ಇಲ್ಲ, ಹಾಗೆ ಒಂದು ಗೆಸ್ ಮಾಡಿದ್ದಾ? ಓಕೆ ರೋಹಿತ್ ಅವರೇ, ಓಕೆ. ಹಾಗಾದ್ರೆ ನಿಮ್ಮ ಆನ್ಸರ್ ಕರೆಕ್ಟಾ ರಾಂಗ್ ಅಂತ ನೋಡೋಣವಾ? ಎಸ್, ಓಕೆ. ರೋಹಿತ್ ಅವರು ಕೊಟ್ಟಂತಹ ಉತ್ತರ ಸರಿಯಾ ತಪ್ಪಾ ನೋಡೋಣ. ತಮಿಳ್ನಾಡು ಅಂತ ಉತ್ತರ ಕೊಟ್ಟಿದ್ದಾರೆ. ಆನ್ಸರ್ ಅಯ್ಯಯ್ಯೋ ರಾಂಗ್ ಆಯ್ತಲ್ವಾ? ಯಾಕೆ ಫುಲ್ ಕನ್ಫ್ಯೂಷನ್ ಆಯ್ತಾ? ರೋಹಿತ್ ಅವರೇ ಕನ್ಫ್ಯೂಷನ್ ಆದ್ರಾ? ರೈಟ್ ಆನ್ಸರ್ ಯಾವ್ದಂತ ನೋಡೋಣ ಹಾಗಾದ್ರೆ. ಎಸ್, ಓಕೆ. ರೋಹಿತ್ ಅವರು ಕೊಟ್ಟಂತಹ ಆನ್ಸರ್ ರಾಂಗ್ ಆಗಿದೆ. ಸೊ ರೈಟ್ ಆನ್ಸರ್ ಯಾವುದು? ಎಸ್, ರೈಟ್ ಆನ್ಸರ್ ಇಸ್ ಕೇರಳ. ಯಾಕೆ ರೋಹಿತ್ ಅವರೇ ಫಸ್ಟ್ಗೆ ನರ್ವಸ್ ಆಗೋದ್ರಾ? ಎಂತ ನನ್ನ ನೋಡಿ ನರ್ವಸ್ ಆದದ್ದ? ಅಲ್ಲ, ಕ್ವಶನ್ ಅನ್ನು ನೋಡಿ ನರ್ವಸ್ ಆದದ್ದ? ಓಕೆ ಓಕೆ ರೋಹಿತ್ ಅವರೇ, ಬೇಜಾರು ಮಾಡ್ಕೊಬೇಡಿ. ಬಟ್ ನಿಮಗೆ ಕಾಂಪ್ಲಿಮೆಂಟರಿ ಗಿಫ್ಟ್ ಅಂತೂ ಇದ್ದೇ ಇದೆ, ಓಕೆನಾ?
ಎಸ್ ಓಕೆ ರೋಹಿತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಮುಂದಿನ ಸತಿ ಕೂಡ ಹೀಗೆ ಕಾಲ್ ಮಾಡ್ಬೇಕಾಯ್ತಾ? ಓಕೆ ಬಾಯ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ರೋಹಿತ್ ಅವರು ಕರೆ ಮಾಡಿದ್ರು. ಪಾಪ ಫಸ್ಟ್ ಕ್ವೆಶನಲ್ಲೇ ಔಟ್ ಆದರು, ಪರವಾಗಿಲ್ಲ, ಏನೋ ಕನ್ಫ್ಯೂಷನ್ ಆದರು ಅಂತ ಅನ್ಕೊತೀನಿ. ಎಸ್ ಸೆಕೆಂಡ್ ಕಾಲರ್ ರೆಡಿ ಇದ್ದಾರೆ, ಯಾರಂತ ಮಾತಾಡ್ಸೋಣ. ಹಾಯ್. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ಪೂಜಾ. ಪೂಜಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಉಡುಪಿ ಸಂತೆಕಟ್ಟೆ. ಉಡುಪಿ ಸಂತೆಕಟ್ಟೆ. ವಾವ್ ಮೇಡಮ್, ಕಾಫಿ ಆಯ್ತಾ, ಟೀ ಆಯ್ತಾ? ಏನೂ ಆಗಿಲ್ಲ. ಏನೂ ಆಗಿಲ್ವಾ? ಯಾಕೆ, ಕುಡಿಯಲ್ವಾ ಎಂತ ಕೂಡ? ನಿಮ್ ಪ್ರೋಗ್ರಾಮ್ ನೋಡಿ ಕುಡಿಯುವ. ಓ, ನೋಡಿ ಕುಡಿಯೋ ಅಂತ ಕಾಯ್ತಾ ಇದ್ರಾ? ಹೌದು. ಓಕೆ ಪೂಜಾ ಅವ್ರು ಏನ್ ಮಾಡ್ಕೊಂಡಿರೋದು? ಹೋಮ್ ಹೌಸ್ ವೈಫಾ? ಹೌದೌದು. ಓಕೆ, ಮನೇಲಿ ಯಾರೆಲ್ಲಿದ್ದಾರೆ ಮನೆಯಲ್ಲಿ? ನಾನು, ನಮ್ಮ ಮಗ, ನಮ್ಮ ತಮ್ಮನ ಮಗು. ಹೌದಾ? ಹಸ್ಬೆಂಡ್. ಓಕೆ, ವೆರಿ ನೈಸ್. ಓಕೆ ಪೂಜಾ ಅವರೇ, ಹಾಗಾದ್ರೆ ನಿಮ್ಮ ಫಸ್ಟ್ ರೌಂಡ್ ಕ್ವೆಶನ್ಸ್ಗೆ ಹೋಗೋಣವಾ? ಹೋಗುವ. ಎಸ್ ಓಕೆ, ಪೂಜಾ ಅವರಿಗೋಸ್ಕರ ಫಸ್ಟ್ ಕ್ವೆಶನ್ ಸ್ಕ್ರೀನ್ ಮೇಲೆ. ಎಸ್, ಕರ್ನಾಟಕದಲ್ಲಿ ಮೊದಲಿಗೆ ದೂರದರ್ಶನ ಆರಂಭವಾದದ್ದು ಯಾವ ನಗರದಲ್ಲಿ? ದೂರದರ್ಶನ. ಹೌದು, ದೂರದರ್ಶನ ಕರ್ನಾಟಕದಲ್ಲಿ ಫಸ್ಟ್ ಯಾವ ಸಿಟಿಯಲ್ಲಿ ಆರಂಭ ಆಯಿತು? ಕಲಬುರ್ಗಿ, ಬೆಳಗಾವಿ, ಬೆಂಗಳೂರು, ಮೈಸೂರು. ಕಲಬುರ್ಗಿ, ಬೆಳಗಾವಿ, ಬೆಂಗಳೂರು, ಮೈಸೂರು. ದೂರದರ್ಶನ ಕಲಬುರ್ಗಿ. 100%? 100%. ಇನ್ನು ಟೈಮ್ ಇದೆ ನೋಡಿ, ಚೇಂಜ್ ಏನಾದ್ರು ಮಾಡ್ತೀರಾ ಆನ್ಸರ್ಸ್? ಇಲ್ಲ. ಗೊತ್ತುಂಟಾ ಆನ್ಸರ್ ಇದಕ್ಕೆ? ಸಾಧಾರಣ ಅಂದಾಜು 50-50 ಅಲ್ಲಿ ಹೇಳ್ತಿದ್ದೀರಾ ಡೌಟ್ ಅಲ್ಲಿ? ಹೌದು. ಓಕೆ, ಕಲಬುರ್ಗಿ ಲಾಕ್ ಮಾಡೋದಲ್ಲ? ಎಸ್ ಓಕೆ. ಏನು ಎಲ್ಲಾದ್ರೂ ನೋಡಿದ್ರಾ ಕ್ವೆಶನ್ ಅಂಡ್ ಆನ್ಸರ್ಸ್ ಅನ್ನ? ಕೇಳಿದಾಗುಂಟು ದೂರದರ್ಶನ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ. ಓಕೆ ಮೇಡಮ್, ಪರವಾಗಿಲ್ಲ. ಓಕೆ, ಹಾಗಾದ್ರೆ ನಿಮ್ಮ ಆನ್ಸರ್ಸ್ ಕರೆಕ್ಟಾ ರಾಂಗ್ ಅಂತ ನೋಡೋಣವಾ? ಎಸ್ ಓಕೆ, ಪೂಜಾ ಅವರು ಕೊಟ್ಟಂತಹ ಉತ್ತರ ಸರಿಯಾದ ತಪ್ಪ ಆನ್ಸರ್ ಬರ್ಲಿ ಸ್ಕ್ರೀನ್ ಮೇಲೆ. ಎಸ್, ಕಲಬುರ್ಗಿ ಅಂತ ಕೊಟ್ಟಿದ್ದಾರೆ ಪೂಜಾ ಅವರು ಉತ್ತರವನ್ನ. ಸೊ ಈ ಉತ್ತರ ಸರಿ. ವಾ, ಎಸ್, ಖುಷಿ ಆಗ್ತಿದ್ಯಾ? ಆದ್ರೂ ಕೂಡ ಫಸ್ಟ್ ರೌಂಡ್ ಆನ್ಸರ್ ಕರೆಕ್ಟ್ ಆಯ್ತು, ಖುಷಿ ಆಗ್ಬೇಕಲ್ವಾ? ಸ್ವಲ್ಪ ಒಂದು 10% ಆದ್ರೂ. ಇಲ್ಲ, 4 ರೌಂಡ್ ವಿನ್ ಆದ್ರೆ ಮಾತ್ರ ಖುಷಿ ಆಗೋದು. ಹೌದಾ? 3 ರೌಂಡ್ ಇರೋದು, ಅದು ಗೊತ್ತುಂಟಲ್ಲ? 3 ರೌಂಡ್ ಇರೋದು ಈ ಶೋ ಅಲ್ಲಿ, ಗೊತ್ತುಂಟಲ್ಲ? 4 ಓಕೆ ಓಕೆ ಪೂಜಾ ಅವ್ರೆ, ಹಾಗಾದ್ರೆ ನಿಮ್ಮ ಸೆಕೆಂಡ್ ರೌಂಡ್ ಹೋಗೋಣವಾ? ಎಸ್ ಓಕೆ, ಪೂಜಾ ಅವ್ರಿಗೋಸ್ಕರ ಸೆಕೆಂಡ್ ಕ್ವೆಶನ್ ಬರ್ಲಿ ಸ್ಕ್ರೀನ್ ಮೇಲೆ. ಎಸ್ ಪೂಜಾ ಅವರೇ, ಒಂದು ಬ್ಲರ್ ಫೋಟೋ ಪ್ಲೇ ಆಗಿದೆ, ಇವರು ಯಾರು ಅಂತ ಕಂಡುಹಿಡಿಬೇಕು. ಬರ್ಲಿಲ್ವಾ? ಇಲ್ಲ. ಓಕೆ, ನಾನು ಆಪ್ಷನ್ಸ್ ಹೇಳ್ಬಿಡ್ತೀನಿ, ನಿಮಗೆ ಫೋಟೋ ಬಂದ ತಕ್ಷಣ ಗೊತ್ತಾಗುತ್ತೆ. ಓಕೆನಾ? ಫಸ್ಟ್ ಆಪ್ಷನ್ ರಘುಪತಿ ರಾಮ್, ಸೆಕೆಂಡ್ ಆಪ್ಷನ್ ಕಿರಣ್ ರಾಜ್, 3ನೇ ಆಪ್ಷನ್ ಸಾಧು ಗೋಕಿಲ, 4ನೇ ಆಪ್ಷನ್ ರಂಗಾಯಣ ರಘು. ಕಾಣಿಸ್ತಿಲ್ವಾ? ಮೊಬೈಲ್ ಅಲ್ಲಿ ನೋಡ್ತಿದ್ದೀರಾ? ಇನ್ನೂ ಬರ್ಲಿಲ್ಲ. ಇಲ್ಲ, ನಿಮ್ಮ ಚಾನೆಲ್ ಅಲ್ಲೇ ನೋಡ್ತಿದ್ದೀನಿ. ಹೌದಾ? ಓಕೆ, ಏನಾದ್ರು ಟೆಕ್ನಿಕಲ್ ಎರರ್ ಇರ್ಬೋದು, ಸ್ವಲ್ಪ ಲೇಟ್ ಆಗಿ ಪ್ಲೇ ಆಗುತ್ತೆ. ಈಗ ಬಂತಾ? ಓಕೆ, ನೋಡಿ ಯಾರು? ರಘುಪತಿ ರಾಮ, ಕಿರಣ್ ರಾಜ್. 100%? ಅನ್ಕೊಂಡಿದ್ದೇನೆ, ಹಾಗೆ ಕಾಣ್ತಾ ಇದ್ದಾರೆ. ಟೈಮ್ ಇದೆ ಇನ್ನು ಕೂಡ, ಥಿಂಕ್ ಮಾಡಿ ನೋಡಿ ಎಲ್ಲ ಆಂಗಲ್ ಅಲ್ಲೂ. ಅದೇ ಹಾಗೆ ಕಾಣ್ತಾ ಉಂಟಪ್ಪ. ಕಿರಣ್ ರಾಜ್ ನೋಡಿದೀರಾ ಸೀರಿಯಲ್ ಅಲ್ಲೆಲ್ಲ? ಹೌದು, ಆತರ ಇದ್ರೆ ಅವರು ಮತ್ತೆ ಈಗ ಹೇಗಾಗಿದ್ದಾರೆ ಗೊತ್ತಿಲ್ಲ. ಈಗ ಈ ಫೋಟೋದಲ್ಲಿ ಅದೇ ತರ ಕಾಣ್ತಿತ್ತಾ? ಹೌದು. ಓಕೆ, ಕಿರಣ್ ರಾಜ್ ಅಂತ ಆನ್ಸರ್ ಕೊಟ್ಟಿದ್ದೀರಾ. ಎಸ್, ಕಿರಣ್ ರಾಜ್ ಅವ್ರದ್ದು ಸೀರಿಯಲ್ ಮೂವಿ ಎಲ್ಲ ನೋಡ್ತೀರಾ? ಇಲ್ಲ, ನೋಡ್ಲಿಲ್ಲ. ಫಿಲ್ಮ್ ನೋಡಿದ್ದೇನೆ ಮೊದಲು. ಫಿಲ್ಮ್ ನೋಡಿದೀರಾ? ಹೌದು. ಹೇಗೆ, ಇಷ್ಟದ್ದಾರಾ ಆಕ್ಟರ್? ಏನು ಒಳ್ಳೆ ಮಾಡ್ತಾರ ಆಕ್ಟರ್? ಆಕ್ಟಿಂಗ್ ಸೂಪರ್ ಮಾಡ್ತಾರಾ? ಓಕೆ ಓಕೆ, ಫೈನ್ ಮೇಡಮ್, ನೀವು ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪಾ ಅಂತ ನೋಡೋಣವಾ? ನೋಡುವ. ಎಸ್ ಓಕೆ, ಪೂಜಾ ಅವರು ಕೊಟ್ಟಂತಹ ಉತ್ತರ ಸರಿಯಾ ತಪ್ಪಾ ಅಂತ ನೋಡುವ ಸಮಯ. ಕಿರಣ್ ರಾಜ್ ಅಂತ ಕೊಟ್ಟಿದ್ದಾರೆ, ಉತ್ತರ ತಪ್ಪು. ಹೌದು, ರಂಗಾಯಣ ರಘು. ನೋಡಿ, ನಾನು ಹೇಳ್ದೆ ಇನ್ನೊಮ್ಮೆ ನೋಡ್ತೀರಾ ನೋಡಿ ಅಂತ. ನನ್ಗೆ ಇದ್ರಲ್ಲಿ ಗೊತ್ತಾಗ್ಲಿಲ್ಲ. ಅಷ್ಟು ಕ್ಲೂ ಕೊಟ್ಟೆ ನಾನು, ನಿಮ್ಗೆ ಗೊತ್ತಾಗ್ಲಿಲ್ವಾ? ಇಲ್ಲ. ಪರವಾಗಿಲ್ಲ, ಬೇಜಾರ್ ಮಾಡ್ಕೊಂಬೇಡಿ ಆಯ್ತಾ? ಬೇಜಾರ್ ಆಯ್ತಾ? ನೆಕ್ಸ್ಟ್ ಸ್ಯಾಟರ್ಡೆ ಮತ್ತೆ ಬರ್ತೀನಲ್ಲ, ಅವಾಗ ಮತ್ತೆ ಪ್ರಿಪೇರ್ ಆಗಿ ಬನ್ನಿ, ಕಾಲ್ ಮಾಡಿ. ಓಕೆನಾ? ಎಸ್ ಓಕೆ ಪೂಜಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಎಸ್ ಓಕೆ, ಥ್ಯಾಂಕ್ ಯು, ಬಾಯ್.
ಎಸ್ ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಪೂಜಾ ಅವರು ಕರೆ ಮಾಡಿದ್ರು. ಸೊ ಸೆಕೆಂಡ್ ರೌಂಡಲ್ಲಿ ಔಟ್ ಆದರು, ಪರವಾಗಿಲ್ಲ, ನೋ ಇಶ್ಯೂ. ಸೊ ಆಗ್ತಾ ಇರುತ್ತೆ ಈ ರೀತಿ ಜೀವನದಲ್ಲಿ, ಸರಿ ತಪ್ಪು ಎಲ್ಲ ನಡೀತಾನೆ ಇರುತ್ತೆ. ಸೊ ನೀವು ಕೂಡ ಗಿಫ್ಟ್ ನಿಮಗೆ ಗಿಫ್ಟ್ ಬೇಕಾದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ, ಫೋನ್ ತಗೊಬೇಕು, ಬೇಗ ಬೇಗ ಕಾಲ್ ಮಾಡಬೇಕು, ನನ್ನ ಜೊತೆ ಮಾತಾಡಬೇಕು. ಎಸ್, ಕಾಲರ್ ರೆಡಿ ಇದ್ದಾರೆ. ಮೂರನೇ ಕಾಲರ್ ಯಾರಂತ ನೋಡೋಣ. ಹಲೋ, ಹಾಯ್. ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಯಾರಿದು? ಉಡುಪಿಯಿಂದ ಅನ್ನಪೂರ್ಣ. ಉಡುಪಿಯಿಂದ ಅನ್ನಪೂರ್ಣ ಮೇಡಮ್, ನಿಮ್ ಜೋಶ್ ನೋಡಿದ್ರೆ ನಂಗೆ ಫುಲ್ ಜೋಶ್ ಬರ್ತಾ ಉಂಟು. ಹಾಗಾದ್ರೆ ಈಸಿ ಕ್ವೆಶ್ಚನ್ ಕೇಳಿ ಆಯ್ತಾ? ಆಯ್ತು, ನಿಮ್ಗೋಸ್ಕರ ಸ್ಪೆಷಲ್ ಆಫರ್ ಆಯ್ತಾ? ಈಸಿ ಕ್ವೆಶನ್ ಕೇಳ್ತಾನೆ. ಓಕೆ, ಕಾಫಿ ಆಯ್ತಾ? ಎಂತಾಯ್ತು ಸ್ಪೆಷಲ್ ಕಾಫಿಗೆ? ಬಟರ್. ಎಂತ? ಬೆಣ್ಣೆ ಬಟರ್. ವಾವ್, ಸೂಪರ್. ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಆಯ್ತಾ? ಎಂತ ಸ್ಪೆಷಲ್? ಚಿಕನಾ? ನಾವು ಬ್ರಾಹ್ಮಣರು. ಅಯ್ಯಯ್ಯೋ, ಸಾರಿ, ವೆಜಿಟೇರಿಯನ್, ಫುಲ್ ವೆಜಿಟೇರಿಯನ್. ಓಕೆ ಓಕೆ ಮೇಡಮ್, ಶೋ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀರಾ? ಓಕೆ, ಕ್ವಶನ್ಸ್ ಎಲ್ಲ ಗೊತ್ತುಂಟಲ್ಲ, ರೂಲ್ಸ್ ಎಲ್ಲ? ಓಕೆ, ಹಾಗಾದ್ರೆ ಫಸ್ಟ್ ಕ್ವಶನ್ ಏನಂತ ನೋಡೋಣ. ಎಸ್ ಓಕೆ, ಅನ್ನಪೂರ್ಣ ಮೇಡಮ್ ಅವರ ಫಸ್ಟ್ ಕ್ವಶನ್ಗೆ ಹೋಗೋಣ. ಫಸ್ಟ್ ಕ್ವಶನ್ ಬರಲಿ ಸ್ಕ್ರೀನ್ ಮೇಲೆ. ಮೇಡಮ್, ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? 5 ವರ್ಷ, 6 ವರ್ಷ, 8 ವರ್ಷ, 12 ವರ್ಷ? ಎಷ್ಟು? 12 ವರ್ಷಕ್ಕೊಮ್ಮೆ. 12. ಕುಂಭಮೇಳ ಕೇಳಿದ್ದೀರಾ? ಎಲ್ಲಿ ಗೊತ್ತುಂಟಲ್ಲ? 12 ವರ್ಷ 100%? ಓದಿದ ಹಾಗಿತ್ತ? ಯಾವಾಗ? ಕಾಲೇಜಲ್ಲ? ಕರೆಕ್ಟ್ ಅಲ್ವಾ? ಓಕೆ, 100% ಲಾಕ್ ಮಾಡುದಲ್ಲ? 12 ವರ್ಷ ಲಾಕ್ ಮಾಡುದಲ್ಲ? ಓಕೆ, ಹೋಗಿದ್ರಾ ಕುಂಭಮೇಳಕ್ಕೆ ಏನಾದ್ರು? ಇಲ್ಲಪ್ಪ. ಇಲ್ಲ, ಟಿವಿಯಲ್ಲೇ ನೋಡಿದ್ದು. ತುಂಬಾ ರಶ್ ಇರ್ತದೆ, ಹೌದು. ಬಾಬಾಗಳೆಲ್ಲ ಬರ್ತಾರೆ. ಹೌದು, ಕರೆಕ್ಟ್. ನಮ್ಮ ಹತ್ರ ಆಗುವ ವಹಿವಾಟಲ್ಲ. ಬಾಕಿ ಟೈಮಲ್ಲಿ ಹೋಗಿ ಬರ್ಬೇಕಲ್ಲ, ರಶ್ ಇಲ್ಲದಾಗ? ಹೌದು, ಬಾಕಿ ಟೈಮಲ್ಲಿ ಕಾಶಿ, ಗಯಾ, ಪ್ರಯಾಗ ಅಲ್ಲಿಗೆಲ್ಲ ಹೋಗಿ ಬರ್ಬೇಕು. ಕರೆಕ್ಟ್. ಓಕೆ ಮೇಡಮ್, ಹಾಗಾದ್ರೆ ನೀವು ಕೊಟ್ಟಂತಹ ಉತ್ತರ ಸರಿಯಾ ತಪ್ಪ ನೋಡೋಣವಾ? ಓಕೆ. ಎಸ್ ಓಕೆ, ಅನ್ನಪೂರ್ಣ ಮೇಡಮ್ ಅವರು ಕೊಟ್ಟಂತಹ ಉತ್ತರ ಸರಿಯಾ ತಪ್ಪ? ಆನ್ಸರ್ ಬರಲಿ ಸ್ಕ್ರೀನ್ ಮೇಲೆ. ಎಸ್, 12 ವರ್ಷ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು. ವಾವ್, ಏನ್ ಗೊತ್ತಿತ್ತಾ? ಮುಂಚೆನೆ ಎಲ್ಲಾದ್ರೂ ಕೇಳಿದ್ರಾ? ಹೌದು, ಕುಂಭಮೇಳದ ಬಗ್ಗೆ ನಾನು ತುಂಬಾ ಓದಿದ್ದೆ. ಹೌದಾ? ವಾವ್, ವೆರಿ ನೈಸ್. ಓಕೆ, ಖುಷಿ ಆಯ್ತಾ? ಫಸ್ಟ್ ಕ್ವೆಶ್ಚನ್ ಆನ್ಸರ್ ಕರೆಕ್ಟ್. ಇನ್ನೆರಡು ರೌಂಡ್ ಇರೋದೇ ಕಷ್ಟ. ನೋಡಿ, ನಿಮ್ಗೋಸ್ಕರ ಈಸಿ ಕ್ವೆಶ್ಚನ್ ಕೇಳ್ತಾನೆ ಅಂತ ಹೇಳಿದೆ ನೋಡಿ, ಈಸಿ ಇರ್ಲಿಲ್ವಾ? ಓಕೆ, ಹಾಗಾದ್ರೆ ಸೆಕೆಂಡ್ ರೌಂಡ್ಗೆ ಹೋಗೋಣವಾ? ಓಕೆ ಮೇಡಮ್, ನಿಮ್ಮ ಸೆಕೆಂಡ್ ಕ್ವೆಶ್ಚನ್ ಬರಲಿ ಸ್ಕ್ರೀನ್ ಮೇಲೆ. ಎಸ್, ಫೋಟೋ ಪ್ಲೇ ಆಗಿದೆ. ಸೊ ಈ ಫೋಟೋದಲ್ಲಿರುವವರು ಯಾರು ಅಂತ ಕಂಡುಹಿಡಿಬೇಕು. ಸೊ ಫಸ್ಟ್ ಆಪ್ಷನ್ ಸಾಧು ಗೋಕಿಲ, ಸೆಕೆಂಡ್ ಆಪ್ಷನ್ ಶರಣ್, ಮೂರನೇ ಆಪ್ಷನ್ ರಂಗಾಯಣ ರಘು, ನಾಲ್ಕನೇ ಆಪ್ಷನ್ ದೊಡ್ಡಣ್ಣ. ನೋಡಿ ಮೇಡಮ್, ಹೇಗೆ ಕಾಣಿಸ್ತಿದ್ದಾರೆ? ಬರ್ಲಿಲ್ವಾ? ಇವರು ನಾನು ಹೇಳ್ಬಿಡ್ತೇನೆ, ನಿಮಗೆ ಆಮೇಲೆ ಬಂದ್ರೆ ಗೊತ್ತಾಗುತ್ತೆ. ಓಕೆನಾ? ಆಪ್ಷನ್ ಅಲ್ಲಿ ಸಾಧು ಗೋಕಿಲ ಇದೆ, ಶರಣ್ ಇದೆ, ರಂಗಾಯಣ ರಘು ಇದೆ, ದೊಡ್ಡಣ್ಣ ಇದೆ. ಸೊ ಇವರು ಖ್ಯಾತ ಕಾಮಿಡಿಯನ್, ಹಾಗೆ ಹಲವಾರು ಚಿತ್ರಗಳಲ್ಲಿ ನಾಯಕ ನಟರಾಗಿ ಕೂಡ ನಟಿಸಿದ್ದಾರೆ. ಕಾಣಿಸ್ತಾ? ಶರಣ್ 100%? ಲಾಕ್ ಮಾಡೋದಾ? ನೋಡಿ, ಇನ್ನು ಕೂಡ ಟೈಮ್ ಉಂಟು. ಚೇಂಜ್ ಏನಾದ್ರು ಮಾಡ್ತೀರಾ? ಚೇಂಜ್ ಬೇಡವಾ? ಅದೇ ಇರ್ಲಿ. ನೋಡಿ, ಎಷ್ಟು ಕರೆಕ್ಟ್ ಆಗಿ ಕಂಡಿಡಿದ್ರಿ. ಓಕೆ ಓಕೆ, ಶರಣ್ ಅವ್ರದ್ದು ಫಿಲ್ಮ್ ಎಲ್ಲ ನೋಡ್ತಿದ್ರಾ? ಹೌದು, ಅಯ್ಯೋ ಅವರದ್ದು ತುಂಬಾ ಜಯಲಲಿತಾ ಮೂವಿ. ಓಕೆ, ಹೌದಾ? ಓಕೆ ಓಕೆ, ಹಾಗಾದ್ರೆ ನೀವು ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪ ನೋಡೋಣವಾ? ಎಸ್ ಓಕೆ, ಮೇಡಮ್ ಕೊಟ್ಟಂತಹ ಉತ್ತರ ಶರಣ್ ಸರಿಯಾ ತಪ್ಪ ನೋಡೋಣ. ಆನ್ಸರ್ ಮೇಲೆ ಸ್ಕ್ರೀನ್ ಮೇಲೆ ಆನ್ಸರ್ ಬರಲಿ. ಎಸ್, ಶರಣ್ ಅಂತ ಕೊಟ್ಟಿದ್ದಾರೆ. ಎಸ್, ಕರೆಕ್ಟ್ ಆನ್ಸರ್ ಮೇಡಮ್. ಖುಷಿ ಆಯ್ತಾ? ತುಂಬಾ ಖುಷಿ ಆಗ್ತಾ ಉಂಟು, ಡ್ಯಾನ್ಸ್ ಮಾಡೋ ಮನ್ಸು ಆಗ್ತಾ ಉಂಟು. ಹೌದಾ? ನೋಡಿ, ನಿಮ್ಮ ಹೀರೋ ಶರಣ್ ಅವರಿಂದ ನಿಮ್ಗೆ ಒಂದು ಪಾಯಿಂಟ್ ಸಿಕ್ತಲ್ಲ? ಹೌದು, ಇನ್ನೀಗ ಥರ್ಡ್ ರೌಂಡ್ ಗಡಗಡ ಆಗ್ತಾ ಉಂಟು ಕಾಲು. ಎಂತ ಮೇಡಮ್, ನೀವು ಸ್ಕೂಲ್ ಕಾಲೇಜಲ್ಲೆಲ್ಲ ಎಕ್ಸಾಮ್ ಬರೆಯುವಾಗ ಗಡಗಡ ಆಗ್ಲಿಲ್ವಾ? ಇದು 3 ಕ್ವೆಶ್ಚನ್ ಗಡಗಡ ಆಗ್ಲಿಲ್ಲ ಮರ್ರೆ, ಆಗ ಚೂರು ಹೆದರಿಕೆ ಇರ್ಲಿಲ್ಲ. ಹೌದಾ? ಮತ್ತೆ ಈಗ ಯಾಕೆ ಹೆದರಿಕೆ? ಈಗ ಯಾಕೋ ಅಂತ ಗೊತ್ತಿಲ್ಲ, ಹೆದರಿಕೆ ಆಗ್ತದೆ. ನಾನು
ಎಂತ ಟೀಚರ್ ಆಗಿ ಕಾಣ್ತುಂಟಾ? ಲೈಟ್ ಆಗಿ ಹಾಗೆ ಕಾಣಿಸ್ತಾ ಇದ್ದೀನಿ, ಎಕ್ಸಾಮ್ ಹತ್ರ ಬಂತಲ್ಲ. ಓ ಹಾಗೆ. ಓಕೆ, ಹಾಗಾದ್ರೆ ಥರ್ಡ್ ರೌಂಡ್ಗೆ ರೆಡಿ ಆಗಿದ್ದೀರಾ? ಹಾ ಎಸ್ ಮ್ಯಾಮ್. ಓಕೆ, ವಿಜುವಲ್ ಪ್ಲೇ ಆಗುತ್ತೆ. ಯಾವ ಪ್ಲೇಸ್ ಅಂತ ಹೇಳ್ಬೇಕು, ಓಕೆನಾ? ವಾ ಇದು ಕಷ್ಟ. ಕಷ್ಟನಾ? ಈಸಿ ಇರುತ್ತೆ ನೋಡಿ, ಓಕೆನಾ? ಎಸ್, Okay, okay. ಮೇಡಮ್ಗೋಸ್ಕರ ಥರ್ಡ್ ಕ್ವಶನ್ ವಿಜುವಲ್ ಪ್ಲೇ ಆಗಲಿ. ಎಸ್, ನೋಡಿ ಗುಡ್ಡ ಎಲ್ಲ ಕಾಣಿಸ್ತುಂಟು, ಮಂಜು ಕಾಣಿಸ್ತುಂಟು, ಮೋಡ ಕಾಣಿಸ್ತುಂಟು. ನಮ್ಗೆ ಸ್ವೀಟ್ ಇತ್ತೊಂದು ಅಡ್ವರ್ಟೈಸ್ ಮಾತ್ರ ಕಾಣಿಸ್ತಾ ಉಂಟು. ಹೌದಾ? ಸ್ವಲ್ಪ ಕ್ಲೂ ಕೊಡ್ತೇನೆ. ಇದು ಕರ್ನಾಟಕದ ಒಂದು ಪ್ರಸಿದ್ಧ ತಾಣ, ಟೂರಿಸ್ಟ್ ಪ್ಲೇಸ್. ತುಂಬಾ ಕೋಲ್ಡ್ ಇರ್ತದೆ ಈ ಜಾಗದಲ್ಲಿ, ಓಕೆ. ಮತ್ತೆ ತುಂಬಾನೇ ಟೂರಿಸ್ಟ್ ಪ್ಲೇಸ್ ಉಂಟು. ಎಲ್ಲರೂ ವೀಕೆಂಡ್ ಸೆಲೆಬ್ರೇಟ್. ಕಾಣಿಸ್ತುಂಟ ಈಗ ವಿಡಿಯೋ ಕಾಣಿಸ್ತಾ? ಹೌದು, ಈಗ ಕಾಣಿಸ್ತಾ ಉಂಟು. ಮಡಿಕೇರಿ ಸಹ್ಯಾದ್ರಿ ಬೆಟ್ಟ. ಮಡಿಕೇರಿಯಾ? ಹಾ ಫ್ರೀಸ್ ಮಾಡದಾ? ಹೌದು. ನೋಡಿ ಇನ್ನು ಕೂಡ ಮಾಡಿಬಿಡಿ. ಇಮೇಜ್ ಬರ್ತಾ ಉಂಟು ನೋಡಿ. ಬೇರೆ ಎಲ್ಲೋ ಆನೆ ಎಲ್ಲ ಕಾಣಿಸ್ತಿದೆ ನಂಗಂತೂ. ಸಮುದ್ರ ಎಲ್ಲ ಕಾಣಿಸ್ತುಂಟು. ಮಡಿಕೇರಿಯಲ್ಲಿ ಸಮುದ್ರ ಉಂಟಾ? ತಲಕಾವೇರಿ ಉಂಟಲ್ಲ ಮ್ಯಾಮ್. ಕಾಣಿಸ್ತಿಲ್ವಾ ನಿಮ್ಗೆ? ಅಲ್ಲ, ನಮ್ಗೀಗ ನದಿ ಕಾಣಿಸ್ತಾ ಉಂಟು, ತಲಕಾವೇರಿ ಕಾಣಿಸ್ತಾ ಉಂಟು. ನೀರು ನದಿಯಾ? ಕಾಣಿಸ್ತಾ ಉಂಟು. ಓಕೆ, ನಂಗೆ ಸಮುದ್ರದಾಗೆ ಕಾಣಿಸ್ತು. ಇದು ನಾವು ಹೋಗಿದ್ದೇವೆ. ಹೋಗಿದ್ದೀರಾ ಮಡಿಕೇರಿಗೆ? ಹೌದೌದು. ಹೌದು, ಆನೆಯದ್ದು ಫಾರೆಸ್ಟಿಗೆ. ಆನೆದು ಫಾರೆಸ್ಟ್ಗೆ ಹೋಗಿದ್ದೀರಾ? ಹೌದೌದು, ಕೊಡಗಿನಲ್ಲಿ ಹೋಗಿದ್ದೇವೆ, ಮಡಿಕೇರಿಯಲ್ಲಿ ಹೋಗಿದ್ದೇವೆ. ಓಕೆ, 100% ಮಡಿಕೇರಿ. ಹೌದು, ಅಲ್ಲಿ ಹೋಗಿ ಕಿತ್ತಳೆ ಸಹ ತಿಂದಿದ್ದೇವೆ. ಕಿತ್ತಳೆ ಕೂಡ ತಿಂದಿದ್ದೀರಾ? ವಾವ್, ಗ್ರೇಟ್. ಓಕೆ ಮೇಡಮ್, ಹಾಗಾದ್ರೆ ನಿಮ್ಮ ಉತ್ತರ ಸರಿಯಾ ತಪ್ಪ ನೋಡೋಣವಾ? ಓಕೆ. Yes, ಇದು ರಾಜ ಸೀಟ್. ಈಗ ಟಿವಿಯಲ್ಲಿ ಬರ್ತಾ ಇರೋದು ರಾಜ ಸೀಟ್ ಇದು. ಈಗ ಟಿವಿಯಲ್ಲಿ ಬಂದಾಯ್ತು, ಆನ್ಸರ್ ನೋಡುವನಾ? ಹಾ ನೋಡಿ. ಎಸ್, ಓಕೆ. ಮೇಡಮ್ ಕೊಟ್ಟಂತಹ ಉತ್ತರ ಮಡಿಕೇರಿ ಸರಿಯಾ ತಪ್ಪ ಅಂತ ನೋಡೋಣ. ಆನ್ಸರ್ ಬರಲಿ ಸ್ಕ್ರೀನ್ ಮೇಲೆ. ಎಸ್, ಆನ್ಸರ್ ಕರೆಕ್ಟ್ ಮೇಡಮ್. ವಾವ್, ಬಾಬ್ರೇ. ಸರಿ ಆಯ್ತಲ್ಲ? ಖುಷಿ ಆಯ್ತಾ? ಹೌದು, ಅಂತೂ ಒಂದು ಎಕ್ಸಾಮ್ ಪಾಸ್ ಆದೆ. ಫೈನಲ್ ಎಕ್ಸಾಮ್ ಪಾಸ್ ಆದ್ರಿ ನೋಡಿ. ಮಡಿಕೇರಿಗೆ ಹೋದದಕ್ಕೂ ಸಾರ್ಥಕ ಆಗ್ಲಿಲ್ವಾ? ಹೌದು, ಮಡಿಕೇರಿ ಎಲ್ಲಾ ಜನರು ನೋಡ್ಬೇಕಾದ ಪ್ಲೇಸ್. ಹೌದು. ಮತ್ತೆ ಒಂದು ಮಾತುಂಟು, ದೇಶ ಸುತ್ತು ಕೋಶ ಕೋಶ ಓದು ಓದಿ ಅಂತ. ನೋಡು. ಕರೆಕ್ಟ್ 100% ಮೇಡಮ್. ಹೌದು, ಹಾಗಾಗಿ ನಾವು ಮಡಿಕೇರಿ ಅಂತಲ್ಲ, ಯಾವುದೇ ಪ್ಲೇಸ್ ಆದ್ರೂ ಹೋಗಿ ಒಮ್ಮೆ ಹೌದು, ನೋಡ್ಲೇಬೇಕು. ಸತ್ಯವಾದ ಮಾತು. ಓಕೆ, ಖುಷಿ ಆಯ್ತಾ? 3 ರೌಂಡ್ ಅಲ್ಲಿ ಕೂಡ ಕ್ವಶನ್ ಪಟ ಅಂತ ಆನ್ಸರ್ ಹೇಳಿದ್ರಿ. ಖುಷಿ ಆಯ್ತಾ? ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನೋಡಿ, ನಾನು ಫಸ್ಟ್ ಗೆ ಹೇಳಿಲ್ವಾ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಈಸಿ ಆನ್ಸರ್ಸ್ ಕೇಳ್ತೇನೆ ಅಂತ? ನಿಜ ಈಗ- ಸೂಪರ್ ಆಗಿ ಈಸಿ ಆನ್ಸರ್ ಕೇಳಿದ್ರಿ. ಓಕೆ, ಈಗ ನಂಗೆಂತ ಉಂಟು ಹಾಗಾದ್ರೆ? ಬನ್ನಿ, ಚಾ ಮಾಡಿ ನೀವು ಮಾತಾಡ್ತಾ ಕುಡಿಯುವ, ಬನ್ನಿ. ಅಬ್ಬಾ, ಇಷ್ಟು ಬಹುಮಾನ ತಂದು ಕೊಡ್ತಿದ್ದೇನೆ, ನಂಗೆ ಒಂದು ಚಾ ಮಾತ್ರನಾ? ಒಂದು ಗ್ಲಾಸ್? ಚಾದೊಟ್ಟಿಗೆ ಹೇಳ್ಬೇಕು ಹೇಳಿ, ನೀವು ಬರದೆ ನಾನು ಮಾಡಿ ಹಾಕುದೇ. ಓಕೆ, ಹಾಗಾದ್ರೆ ಖಂಡಿತ ಶೋ ಆದ್ ಕೂಡಲೇ ಬರ್ತೇನೆ ಉಡುಪಿಗೆ, ಓಕೆನಾ? ಓಕೆ, ಬನ್ನಿ ಬನ್ನಿ. ಎಸ್, ಓಕೆ ಮೇಡಮ್, ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹೀಗೆ ಯಾವಾಗ್ಲೂ ಕಾಲ್ ಮಾಡ್ತಾರೆ. ಓಕೆ, ಬಾಯ್. ಬಾಯ್. ಎಸ್, ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಅನ್ನಪೂರ್ಣ ಅವರು ಕರೆ ಮಾಡಿದ್ರು. ಕೇಳಿದ 3 ಕ್ವೆಶನ್ಸ್ ಕೂಡ ಪಟ ಅಂತ ಆನ್ಸರ್ ಹೇಳಿ ಬಹುಮಾನವನ್ನು ತಮ್ಮದಾಗಿಸ್ಕೊಂಡ್ರು. ಸೊ ನಿಮಗೂ ಕೂಡ ಬಹುಮಾನ ಬೇಕಾ? ಹಾಗಾದ್ರೆ ನೀವು ಮಾಡಬೇಕಾಗಿರೋದೇನು, ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಕಾಲ್ ಮಾಡಬೇಕು, ನನ್ನ ಜೊತೆ ಮಾತಾಡಬೇಕು, ನಾನು ಕೇಳುವ ಕ್ವೆಶನ್ಸ್ಗೆ ಆನ್ಸರ್ ಕರೆಕ್ಟ್ ಆಗಿ ಹೇಳಬೇಕು. ಸೊ ಆನ್ಸರ್ ತಪ್ಪಾದರೂ ಪರವಾಗಿಲ್ಲ, ಕಾಂಪ್ಲಿಮೆಂಟರಿ ಆಗಿ ಗಿಫ್ಟ್ ಅಂತೂ ಖಂಡಿತ ಇದೆ. ಸೊ ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ನಾನು ಬೇಗ ವಾಪಸ್ ಬರ್ತೇನೆ, ಓಕೆನಾ? ಸೊ ಎಲ್ಲೂ ಹೋಗಬೇಡಿ, ಟಿವಿ ಮುಂದೆನೇ ಕಾಯ್ತಾ ಇರಿ. ಎಸ್, ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್.
ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸೂಪರ್ ಸೆಕೆಂಡ್ಸ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಆಲ್ರೆಡಿ ತುಂಬಾ ಜನ ಕಾಲರ್ಗಳು ಕಾಲ್ ಮಾಡಿದ್ರು, ನನ್ನ ಜೊತೆ ಮಾತಾಡಿದ್ರು. ಸೊ ಹಾಗೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಯ್, ಹಾಯ್, ನಮಸ್ತೆ. ಯಾರಿದು? ಯುವರಾಜ್. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಾಯ್, ಯುವರಾಜ್. ಯುವರಾಜ್. ಹಾ, ಎಸ್ ಯುವರಾಜ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮುಲ್ಕಿಯಿಂದ. ಮುಲ್ಕಿಯಿಂದ. ವಾವ್, ಚಾಯ್ತಾ? ಹಾ, ಆಯ್ತು. ಏನಿತ್ತು ಸ್ಪೆಷಲ್ ಚಾಗೆ? ಚಾಕ್ಕೆ ದೋಸೆ. ನಿಮ್ಗೆ ಎಂತ? ದೋಸೆ. ನನ್ಗೆ ಎಂತ ಕೂಡ ಇಲ್ಲ, ಬಾರಿ ಚಾ ಕುಡ್ದು ಬಂದದ್ದು. ಹೌದಾ? ನಿಮ್ಮ ಮನೇಲಿ ಏನಾದ್ರು ರೆಡಿ ಇದ್ರೆ ಬರ್ತೇನೆ ಈಗ. ಆಯ್ತಾಯ್ತು. ಉಂಟಾ ದೋಸೆ? ಹಾ, ಉಂಟು. ಓಕೆ ಓಕೆ. ಯುವರಾಜ್ ಏನ್ ಮಾಡ್ಕೊಂಡಿರೋದು? ನಾನು ಕೆಲ್ಸಕ್ಕೆ ಹೋಗುದು. ಕೆಲ್ಸಕ್ಕೆ ಹೋಗುದು. ಇವತ್ತು ರಜಾನಾ? ಸ್ಯಾಟರ್ಡೇ. ಹಾ, ಹೌದು. ಎಸ್, ಓಕೆ. ಯುವರಾಜ್ ಅವರೇ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು, ನೋಡ್ತಿದ್ದೆ. ಎಲ್ಲ ರೂಲ್ಸ್ ಎಲ್ಲ ಗೊತ್ತುಂಟಲ್ಲ? ಹಾ, ಗೊತ್ತುಂಟು. ಎಸ್, ಓಕೆ. ಹಾಗಾದ್ರೆ ಫಸ್ಟ್ ಕ್ವಶನ್ಗೆ ಹೋಗೋಣವಾ? ಆಯ್ತು. ಎಸ್, ಓಕೆ. ಯುವರಾಜ್ಗೋಸ್ಕರ ಫಸ್ಟ್ ಕ್ವಶನ್ ಬರಲಿ ಸ್ಕ್ರೀನ್ ಮೇಲೆ. ಯುವರಾಜ್ ಅವರೇ, ಹಾಗೆ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ, ಓಕೆನಾ? ಹಾ, ಎಸ್, ಓಕೆ. ಎಸ್, ಯುವರಾಜ್ಗೋಸ್ಕರ ಫಸ್ಟ್ ಕ್ವಶನ್ ಬರಲಿ ಸ್ಕ್ರೀನ್ ಮೇಲೆ. ಕ್ವಶನ್ ಎಸ್, ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು? ಗೋದಾವರಿ, ಕೃಷ್ಣಾ ನದಿ, ನರ್ಮದಾ ನದಿ, ಕಾವೇರಿ ನದಿ. ಭಾರತವನ್ನ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಏನ್ ಯುವರಾಜ್? ಬರ್ಲಿಲ್ಲ ಇನ್ನು ಟಿವಿಯಲ್ಲಿ. ಬರ್ಲಿಲ್ವಾ? ಇಲ್ಲ. ಈಗ ಕೇಳಿಸ್ತುಂಟಾ? ಭಾರತವನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು ಅಂತ ಕೇಳಿಸ್ತಾ ಕ್ವಶನ್? ಹಾ, ಕೇಳಿದ್ದ ಬಂತು. ಬಂತಾ? ನೋಡಿ, ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತವಂತ ಸಪರೇಟ್ ಮಾಡುವ ನದಿ ಯಾವುದು? ಗೋದಾವರಿ, ಕೃಷ್ಣಾ ನದಿ, ನರ್ಮದಾ ನದಿ, ಕಾವೇರಿ ನದಿ. ಟೈಮ್ ಹೋಗ್ತಾ ಉಂಟು, ಆನ್ಸರ್ ಹೇಳಿ. ಕೃಷ್ಣ. ಕೃಷ್ಣಾ ನದಿಯಾ? ಹಾ, 100%? ಗೊತ್ತಿಲ್ಲ. ಗೆಸ್ ಮಾಡಿದ್ದಾ? ಹೌದು, ಓದಿದ್ದು ನೆನಪಾ ಕಾಲೇಜಲ್ಲಿ? ಹೌದು. ಓಕೆ ಓಕೆ. ಯುವರಾಜ್ ಅವರೇ, ನೀವು ಕೊಟ್ಟಂತಹ ಉತ್ತರ ಸರಿಯಾ ತಪ್ಪ ನೋಡೋಣವಾ? ನೋಡುವ ಆನ್ಸರ್. ಹಾ, ನೋಡುವ. ಓಕೆ. ಎಸ್, ಸರ್ ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪ ಸ್ಕ್ರೀನ್ ಮೇಲೆ ಆನ್ಸರ್ಸ್ ಬರಲಿ. ಕೃಷ್ಣಾ ನದಿ ಅಂತ ಯುವರಾಜ್ ಅವರು ಉತ್ತರ ಕೊಟ್ಟಿದ್ರು. ಓ, ಆನ್ಸರ್ ರಾಂಗ್ ಯುವರಾಜ್ ಅವರೇ. ಗೆಸ್ ರಾಂಗ್ ಆಯ್ತು. ಹಾ, ಕರೆಕ್ಟ್ ಆನ್ಸರ್ ಯಾವ್ದಂತ ನೋಡೋಣವಾ? ಆಯ್ತು. ಎಸ್, ಓಕೆ. ಈ ಕ್ವಶನ್ಸ್ಗೆ ಕರೆಕ್ಟ್ ಆನ್ಸರ್ ಏನಂತ ನೋಡುವ ಸ್ಕ್ರೀನ್ ಮೇಲೆ. ಆನ್ಸರ್ ಪ್ಲೀಸ್. ನರ್ಮದಾ ನದಿ ಸರಿಯಾದ ಉತ್ತರ, ನರ್ಮದಾ ನದಿ. ಫುಲ್ ಕನ್ಫ್ಯೂಷನ್ ಆದ್ರಾ? ಹೌದು, ನನ್ನ ಹೇಳಿದಾದ್ರೆ. ಹೌದಾ? ನೋಡಿ, ಹೇಳಿದ್ರೆ ಆನ್ಸರ್ ಕರೆಕ್ಟ್ ಆಗ್ತಿತ್ತಲ್ವಾ? ಹೌದು. ಓಕೆ, ಪರವಾಗಿಲ್ಲ, ಬೇಜಾರು ಮಾಡಬೇಡಿ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ ಕರೆಕ್ಟ್ ಆನ್ಸರ್ಸ್ ಹೇಳ್ಬೇಕು, ಓಕೆನಾ? ಆಯ್ತಾಯ್ತು. ಎಲ್ಲ ಓದ್ಕೊಂಡು ಬನ್ನಿ, ಆಯ್ತಾ? ಹಾ, ಓಕೆ, ಥ್ಯಾಂಕ್ ಯು ಯುವರಾಜ್ ಕಾಲ್ ಮಾಡಿದ್ದಕ್ಕೆ. ಹೀಗೆ ಯಾವಾಗಲೂ ಕಾಲ್ ಮಾಡ್ತಾರೆ. ಬಾಯ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಯುವರಾಜ್ ಅವರು ಕರೆ ಮಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ನನ್ನ ಜೊತೆ ಮಾತಾಡಿ. ಸೊ ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಯ್. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ಆಯ್ತಾ? ಚಾ ಆಯ್ತು, ನಿಮ್ದಾಯ್ತಾ? ಹಲೋ. ಹೇಳಿ ಸರ್. ಟಿವಿಯಲ್ಲಿ ಕನೆಕ್ಟ್ ಮಾಡಿ ಮಾರ್ರೆ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಉಂಟಾ? ನಂಗೆ ಕೇಳಿಸ್ತುಂಟು, ನಿಮ್ಗೆ ಕೇಳಿಸ್ತುಂಟಾ? ಆಯ್ತಾ? ಚಾ ಆಯ್ತು, ನಿಮ್ದಾಯ್ತಾ? ಕುಡಿತಾ ಇದ್ದೇವೆ. ಕುಡಿತಾ ಇದ್ದೀರಾ? ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಸಂಪತ್ ಅಂತ. ಸಂಪತ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉಡುಪಿ. ಉಡುಪಿ. ಓಕೆ, ಏನಿತ್ತು ಸ್ಪೆಷಲ್ ಚಾಗೆ? ಟಿವಿಯಲ್ಲಿ ನೀರುಳ್ಳಿ ಬಜೆ. ನೀರುಳ್ಳಿ ಬಜ್ಜೆಯಾ? ಹಾ. ಓಕೆ, ನೈಸ್. ಏನ್ ಮಾಡ್ಕೊಂಡಿರೋದು ಸರ್ ನೀವು? ವಿವೋ ಪ್ರಮೋಟರ್. ಹಲೋ, ವಿವೋ ಕಂಪನಿಯಲ್ಲಿ ಇರೋದು. ವಿವೋ ಕಂಪನಿಯಲ್ಲಿರೋದಾ? ವಾವ್, ನೈಸ್. ಇವತ್ತು ಸ್ಯಾಟರ್ಡೆ ರಜಾನಾ? ಇವತ್ತು ನಾಳೆ ರಜೆ. ನಾಳೆ ರಜೆನಾ? ಇವತ್ತೆಂತ ವರ್ಕ್ ಇತ್ತಾ? ಹೋಗಿ ಬಂದದ ಈಗ? ಈಗ ಡ್ಯೂಟಿಯಲ್ಲಿ ಇದ್ದೇನೆ. ಡ್ಯೂಟಿಯಲ್ಲಿ ಇದ್ದೀರಾ? ಓಕೆ, ಫೈನ್. ನಮ್ಮ ಕಾರ್ಯಕ್ರಮದ ಸ್ಪೆಷಾಲಿಟಿ ಎಲ್ಲ ಗೊತ್ತುಂಟಲ್ಲ, ರೂಲ್ಸ್ ಎಲ್ಲ? ಹೌದು. ಎಸ್, ಓಕೆ. ಹಾಗಾದ್ರೆ ಫಸ್ಟ್ ಕ್ವಶನ್ಗೆ ಹೋಗೋಣವಾ? ಹೇಳಿ. ಎಸ್, ಓಕೆ. ಸಂಪತ್ ಅವರಿಗೋಸ್ಕರ ಫಸ್ಟ್ ಕ್ವಶನ್ ಬರಲಿ ಸ್ಕ್ರೀನ್ ಮೇಲೆ. ಕ್ವಶನ್ಸ್ ಪ್ಲೀಸ್. ಎಸ್, ಕ್ವಶನ್ಸ್ ಕಾಣಿಸ್ತಿದ್ಯಾ? ಕಾಣಿಸ್ತಲ್ಲ. ಕಾಣಿಸ್ತಿಲ್ವಾ?
ಸುವಾಸಿತ ಸಾಂಬಾರುಗಳ ರಾಣಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಸುವಾಸಿತ ಸಾಂಬಾರುಗಳ ರಾಣಿ ಅಂತ ಯಾವುದಕ್ಕೆ ಕರೀತಾರೆ ಅಂತ. ಆಪ್ಷನ್ಸ್: ಲವಂಗ, ದಾಲ್ಚೀನಿ, ಏಲಕ್ಕಿ, ಶುಂಠಿ. ಲವಂಗ. ಲವಂಗ ಸುವಾಸಿತ ಸಾಂಬಾರುಗಳ ರಾಣಿ ಅಂತ ಲವಂಗಕ್ಕೆ ಕರೀತಾರಾ? ಹೌದು. 100%? ಹೌದು. ಲಾಕ್ ಮಾಡೋದಾ? ಲಾಕ್ ಮಾಡಿ. ಆನ್ಸರ್ ಏನಾದ್ರು ಚೇಂಜ್ ಮಾಡ್ತೀರಾ? ಇಲ್ಲ. ಇಲ್ಲ, ಫುಲ್ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀರಾ? ಫುಲ್ ಕಾನ್ಫಿಡೆಂಟ್. ಅಡಿಗೆ ಎಲ್ಲ ಮಾಡ್ತೀರಾ? ಅಮ್ಮ ಮಾಡ್ತಾರೆ, ನಾನು ತಿಂತೇನೆ. ಅಮ್ಮ ಮಾಡ್ತದೆ, ನೀವು ತಿನ್ನೋದಾ? ಹೌದು. ಓಕೆ, ಸೊ ಎಲ್ಲಾದ್ರೂ ಕೇಳಿ ಆನ್ಸರ್ಸ್ ಗೊತ್ತುಂಟಾ ಇದ್ದು? ಕೇಳಿ ಆನ್ಸರ್ ಗೊತ್ತಾದದು. ಓಕೆ, ಹಾಗಾದ್ರೆ ನಿಮ್ಮ ಉತ್ತರ ಸರಿಯಾ ತಪ್ಪ ನೋಡೋಣವಾ? ಎಸ್, ಓಕೆ. ಸಂಪತ್ ಅವರ ಆನ್ಸರ್ ಸರಿಯಾ ತಪ್ಪ ಅಂತ ನೋಡೋಣ. ಅವರು ಲವಂಗ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸೊ ಲವಂಗ ಅಂತ ಆನ್ಸರ್ ಕೊಟ್ಟಿದ್ದಾರೆ, ಆಪ್ಷನ್ ಎ. ಸೊ ಈ ಆನ್ಸರ್ ಸರಿಯಾ ತಪ್ಪ ನೋಡುವ. ಓ, ರಾಂಗ್ ಆನ್ಸರ್. ಈಗ ಏನು ಎಂತ ಮಾಡುದು? ಕರೆಕ್ಟ್ ಆನ್ಸರ್ ಯಾವ್ದಂತ ನೋಡೋಣವಾ ಹಾಗಾದ್ರೆ? ಎಸ್, ಓಕೆ. ಕರೆಕ್ಟ್ ಆನ್ಸರ್ ಯಾವ್ದು? ಸ್ಕ್ರೀನ್ ಮೇಲೆ ಆನ್ಸರ್ ಬರ್ಲಿ. ಆನ್ಸರ್ ಏಲಕ್ಕಿ. ಮಿಸ್ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ಗೆ ಕಾಲ್ ಮಾಡಿ. ಈಗ ಮನೆಗೆ ಹೋಗಿ ಅಡ್ಗೆ ಮಾಡಿ, ಆಯ್ತಾ? ನೋಡಿ, ಈಗ ನೀವು ಅಡ್ಗೆ ಮಾಡಿದ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಗೊತ್ತಾಗ್ತಿತ್ತು, ಇಲ್ಲ ಅಮ್ಮನಿಗೆ ಕೇಳಿದ್ರೆ ಗೊತ್ತಾಗ್ತಿತ್ತು. ಹೌದು, ಈಗ ಮನೆಗೆ ಹೋಗಿ ನೀರುಳ್ಳಿ ಬಜ್ಜೆ ಮಾಡಿ, ಆಯ್ತಾ? ಆಗ ಗೊತ್ತಾಗ್ತದೆ ಆನ್ಸರ್. ಓಕೆ, ಬೇಜಾರ್ ಮಾಡ್ಕೊಂಬೇಡಿ, ಗಿಫ್ಟ್ ಅಂತೂ ಖಂಡಿತ ಇದೆ ನಿಮ್ಗೆ. ಓಕೆನಾ? ಎಸ್, ಓಕೆ. ನೆಕ್ಸ್ಟ್ ಶನಿವಾರ ಮತ್ತೆ ಬರ್ತೀನಿ, ಅವಾಗ ಕಾಲ್ ಮಾಡ್ಬೇಕಾಯ್ತಾ? ಓಕೆ, ಬಾಯ್. ಎಸ್, ಸಂಪತ್ ಅವರು ಕರೆ ಮಾಡಿದ್ರು. ಸೊ ಹಾಗೆ ನನ್ನ ಜೊತೆ ಮಾತಾಡಿದ್ರು, ಕ್ವಶನ್ಗೆ ಆನ್ಸರ್ ತಪ್ಪು ಕೊಟ್ಟರು. ಬಟ್ ಪರವಾಗಿಲ್ಲ, ಅವ್ರಿಗೆ ಗಿಫ್ಟ್ ಅಂತೂ ಖಂಡಿತ ಇದೆ. ಸೊ ಎಸ್, ನಿಮಗೂ ಕೂಡ ಗಿಫ್ಟ್ ಬೇಕಾ? ಹಾಗಾದ್ರೆ ಕಾಲ್ ಮಾಡಬೇಕು, ನನ್ನ ಜೊತೆ ಮಾತಾಡಬೇಕು. ಸೊ ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರಂತ ಮಾತಾಡ್ಸೋಣ. ಹಾಯ್. ನಮಸ್ತೆ. ನಮಸ್ತೆ, ಯಾರಿದು? ಸುಮಾ. ಸುಮಾ ಅವರು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಚಾ ಆಗ್ಲಿಲ್ವಾ ಇನ್ನು ಕೂಡ? ಆಯ್ತಾ? ಮತ್ತೆ ಯಾಕೆ ಸೌಂಡ್ ಡಲ್ ಇದೆ? ಶೀತ ಆಗಿದ್ಯಾ? ಓಕೆ, ಸುಮಾರು ಏನಿದೆ ಸ್ಪೆಷಲ್ ಚಾಗೆ? ಸಮೋಸ. ವಾವ್. ಮತ್ತೆ ಮನೆಯಲ್ಲಿರೋದಾ ಸುಮಾರು? ಹೌಸ್ ವೈಫ್. ಓಕೆ, ಸುಮಾರು. ಮತ್ತೆ ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? 3-4 ಮಂದಿ. ಎಲ್ಲಿಂದ ಕರೆ ಮಾಡ್ತಿದ್ರು ಸುಮಾರು? ನಾನು ನಿಡ್ಡೋಡಿಯಿಂದ. ಓಕೆ, ಸುಮಾರು ನಮ್ಮ ಕಾರ್ಯಕ್ರಮದ ರೂಲ್ಸ್ ಎಲ್ಲ ಗೊತ್ತುಂಟಲ್ಲ? ಗೊತ್ತುಂಟು. ಎಸ್, ಓಕೆ. ಹಾಗಾದ್ರೆ ಫಸ್ಟ್ ಕ್ವಶನ್ಗೆ ಹೋಗೋಣವಾ? ಎಸ್, ಓಕೆ. ಸುಮಾ ಅವರಿಗೋಸ್ಕರ ಫಸ್ಟ್ ಕ್ವಶನ್ ಬರ್ಲಿ ಸ್ಕ್ರೀನ್ ಮೇಲೆ. ಎಸ್, ಸುಮಾ ಅವರಿಗೋಸ್ಕರ ಫಸ್ಟ್ ಕ್ವಶನ್ ಬಂದಿದೆ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಯಾವುದು? ಟೀ ಪ್ರೊಡ್ಯೂಸ್ ಮಾಡುವ ದೇಶ ಯಾವುದು ವಿಶ್ವದಲ್ಲಿ? ಆಪ್ಷನ್ ಬರ್ಲಿಲ್ವಾ? ಬರುತ್ತೆ ನೋಡಿ. ಬ್ರೆಜಿಲ್, ಜಪಾನ್, ಚೀನಾ ಮತ್ತೆ ಭಾರತ. ಬ್ರೆಜಿಲ್, ಜಪಾನ್, ಚೀನಾ ಮತ್ತೆ ಭಾರತ. ಬ್ರೆಜಿಲ್ 100%? ನೋಡಿ, ಇನ್ನು ಕೂಡ ಟೈಮ್ ಉಂಟು. ಚೇಂಜ್ ಏನಾದ್ರು ಮಾಡ್ತೀರಾ? ಕೇಳಿದ್ರಾ ಈ ಕ್ವಶನ್ಗೆ ಆನ್ಸರ್ ಇಲ್ಲಾದ್ರೂ? ಓಕೆ, ಲಾಕ್ ಮಾಡೋದಾ ಬ್ರೆಜಿಲ್ ಅನ್ನ? ಅಲ್ಲ ಚೇಂಜ್ ಮಾಡ್ತೀರಾ? ಇರ್ಲಿ, ಅದೇ ಇರ್ಲಿಯಾ? ಲಾಕ್ ಮಾಡೋದಲ್ಲ ಹಾಗಾದ್ರೆ ಬ್ರೆಜಿಲ್? ಚಾ ಜಾಸ್ತಿ ಕುಡ್ತೀರಾ? ಹಾಗೆ ಚಾದ ಬಗ್ಗೆ ನಾಲೆಜ್ ಉಂಟಲ್ಲ? ಓಕೆ, ಓಕೆ. ಹಾಗಾದ್ರೆ ಆನ್ಸರ್ ಯಾವ್ದಂತ ನೋಡೋಣವಾ? ಎಸ್, ಓಕೆ. ಸುಮಾ ಅವರು ಕೊಟ್ಟಂತಹ ಉತ್ತರ ಸರಿಯಾ ತಪ್ಪ ನೋಡುವಂತಹ ಸಮಯ. ಎಸ್, ಬ್ರೆಜಿಲ್ ಅಂತ ಕೊಟ್ಟಿದ್ದಾರೆ ಆನ್ಸರ್. ಸೊ ಬ್ರೆಜಿಲ್ ರಾಂಗ್. ಈಗ ಹೇಳ್ತಿದ್ದೀರಾ? ಓಕೆ, ಹಾಗಾದ್ರೆ ಕರೆಕ್ಟ್ ಉತ್ತರ ನೋಡೋಣವಾ? ಎಸ್, ಓಕೆ. ಸುಮಾರು ಕೊಟ್ಟಂತಹ ಉತ್ತರ ತಪ್ಪಾಗಿದೆ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತ ನೋಡೋಣ. ಎಸ್, ಕರೆಕ್ಟ್ ಆನ್ಸರ್ ಇಸ್ ಚೈನಾ. ಯಾಕೆ ಫುಲ್ ಕನ್ಫ್ಯೂಷನ್ ಆದ್ರಾ? ಹೌದಾ ಮೇಡಮ್? ಓಕೆ, ಕಾಲ್ ಕಟ್ ಆಯ್ತು. ಸುಮಾರು ಬೇಜಾರು ಮಾಡ್ಕೊಬೇಡಿ, ಕಾಲ್ ಮಾಡಿ ಮಾತಾಡಿದ್ರಿ, ತುಂಬಾನೇ ಖುಷಿ ಆಯ್ತು. ಸೊ ಹಾಗೆ ಗಿಫ್ಟ್ ಅಂತೂ ನಿಮಗೆ ಖಂಡಿತ ಇದೆ. ಉತ್ತರ ರಾಂಗ್ ಆದ್ರೂ ಪರವಾಗಿಲ್ಲ. ಸೊ ಎಸ್, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಯ್. ನಮಸ್ತೆ, ಯಾರಿದು? ಉಲ್ಲಾಸ್. ಎಲ್ಲಿಂದ? ಅಂಬಾಗಿಲು. ಹೌದು. ಎಸ್, ಕಾಫಿ ಆಯ್ತಾ? ಟೀ ಆಯ್ತಾ? ಟೀ ಆಯ್ತಾ? ಏನಿದೆ ಸ್ಪೆಷಲ್ ಟೀಗೆ?
ಶೆಟ್ಟಿಗೆ ಏನು ಬನ್ಸ್ ಮಾಡಿದ್ರು. ಬನ್ಸ್ ಮನೇಲೆ ಮಾಡಿದ್ದಾ? ಹೌದೌದು. ಯಾರು ನೀವೇ ಮಾಡಿದ್ದಾ? ಅಲ್ಲ, ಮಿಕ್ಸಸ್ ಮಾಡಿದ್ರು. ಮಿಸಸ್ ಮಾಡಿದ್ದಾ? ಓಕೆ. ಉಲ್ಲಾಸ್ ಅವ್ರು ಏನ್ ಮಾಡ್ಕೊಂಡಿರೋದು ನೀವು? ನಾವೀಗ ಡ್ಯೂಟಿಗೆ ಹೋಗಿ ಬಂದ್ವಿ. ಹೌದಾ, ಡ್ಯೂಟಿಗೆ ಹೋಗಿ ಈಗ ಮನೇಲಿ ಇದ್ದೀರಾ? ಹೌದು ಹೌದು. ಓಕೆ, ನಮ್ಮ ಕಾರ್ಯಕ್ರಮದ ರೂಲ್ಸ್ ಎಲ್ಲ ಗೊತ್ತುಂಟಲ್ಲ? ಹೌದು, ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ? ಎಸ್. ಓಕೆ, ಹಾಗಾದ್ರೆ ಫಸ್ಟ್ ಕ್ವಶನ್ಗೆ ಹೋಗೋಣವಾ? ಆಯ್ತು, ಹೋಗೋಣ. ಎಸ್. ಓಕೆ, ಉಲ್ಲಾಸ್ ಅವ್ರಿಗೋಸ್ಕರ ಫಸ್ಟ್ ಕ್ವಶನ್ ಬರಲಿ ಸ್ಕ್ರೀನ್ ಮೇಲೆ. ಎಸ್, ಉಲ್ಲಾಸ್ ಅವರೇ, ನಿಮ್ಮ ಫಸ್ಟ್ ಕ್ವಶನ್ ಬಂದಿದೆ. ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿತವಾಗಿತ್ತು? ಕರ್ನಾಟಕದಲ್ಲಿ ಫಸ್ಟ್ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿತವಾಗಿತ್ತು? ಬೆಂಗಳೂರು, ಧಾರವಾಡ, ಮಂಗಳೂರು, ಮೈಸೂರು. ಬೆಂಗಳೂರಲ್ಲ, ಧಾರವಾಡದಲ್ಲ, ಮಂಗಳೂರಲ್ಲ ಅಥವಾ ಮೈಸೂರಲ್ಲ. ಫಸ್ಟ್ ವಿಶ್ವವಿದ್ಯಾಲಯ ಎಲ್ಲಿತ್ತು, ಎಲ್ಲಿ ಸ್ಥಾಪಿತವಾಗಿತ್ತು ಅಂತ ಕಾಣಿಸ್ತಿದ್ಯಾ ಕ್ವಶನ್ ಅಂಡ್ ಆನ್ಸರ್? ಇನ್ನು ಆನ್ಸರ್ ಬಂದಿಲ್ಲ ನಮ್ದು. ಯಾವುದು? ಟೈಮ್ ಓಡ್ತಾ ಇದೆ, 30 ಸೆಕೆಂಡ್ಸ್. ಯಾವ್ದು ಆನ್ಸರ್? ಮಂಗಳೂರು. ಮಂಗಳೂರಾ? ಹಾ. 100%? ಅಲ್ಲ, ಮೈಸೂರು. ಮೈಸೂರಾ ಮಂಗಳೂರಾ? ಮೈಸೂರು ಇರ್ಲಿ. ಮೈಸೂರು ಇರ್ಲಿಯಾ? ಮಂಗಳೂರು ಬೇಡವಾ? ಮಂಗಳೂರು ಬೇಡ. 100% ಲಾಕ್ ಮಾಡುದಾ? ಮಾಡಿ. ಯಾಕೆ ಫುಲ್ ಬೇಜಾರಲ್ಲಿ ಆನ್ಸರ್ ಮಾಡಿದಾಗೆ ಉಂಟು? ಅಲ್ಲ, ಬೇಜಾರಲ್ಲ, ಮಾಡಿ. ಯಾವ್ದೋ ಪಾಸ್ ಆದ್ರೆ ಆಗತ್ತೆ, ಇಲ್ಲದಿಲ್ಲ. ಹಾಗೆ. ಓಕೆ ಓಕೆ, ಹಾಗಾದ್ರೆ ಮೈಸೂರು ಆನ್ಸರ್ ಕರೆಕ್ಟ್ ರಾಂಗ್ ಅಂತ ನೋಡುವನಾ? ಆಯ್ತು. ಎಸ್. ಓಕೆ, ಸರ್ ಕೊಟ್ಟಂತಹ ಉತ್ತರ ಮೈಸೂರು ಸರಿಯಾ ತಪ್ಪ ಅಂತ ನೋಡೋಣ. ಎಸ್, ಮೈಸೂರು ಕರೆಕ್ಟ್ ಆನ್ಸರ್. ಖುಷಿ ಆಯ್ತಾ? ಖುಷಿ ಆಯ್ತು. ಯಾಕೆ ಚಾಕೆ ಅಂತ ಸಕ್ಕರೆ ಹಾಕ್ಲಿಲ್ವಾ ವೈಫ್? ಎಲ್ಲ ಸಕ್ಕರೆ ಹಾಕಿದೀವಿ, ಆದ್ರೆ ಇನ್ನೊಂದು ಎರಡು ರೌಂಡ್ ಇದೆ. ಇನ್ನೆರಡು ಉಂಟಾ ಅಂತ ಫುಲ್ ಗಡಗಡ ಆಗ್ತುಂಟಾ? ಹೌದು ಹೌದು. ಬೇಡ, ನಿಮ್ಗೆ ಸಿಂಪಲ್ ಕೇಳ್ತೇನೆ, ಓಕೆನಾ? ಆಯ್ತು. ಈಗ ನೋಡಿ, ಫಸ್ಟ್ ಇದು ಸಿಂಪಲ್ ಇರ್ಲಿಲ್ವಾ? ಸಿಂಪಲ್ ಇತ್ತು. ಸಿಂಪಲ್ ಇತ್ತಾ? ಓಕೆ, ಹಾಗಾದ್ರೆ ಸೆಕೆಂಡ್ ಕ್ವಶನ್ಗೆ ಹೋಗೋಣ, ಸೆಕೆಂಡ್ ರೌಂಡ್ಗೆ. ಆಯ್ತು, ಹೋಗೋಣ. ಎಸ್. ಓಕೆ, ಸೆಕೆಂಡ್ ರೌಂಡ್ ನ ಸೆಕೆಂಡ್ ಕ್ವಶನ್ ಬರಲಿ. ಎಸ್, ಒಂದು ಇಮೇಜ್ ಪ್ಲೇ ಆಗಿದೆ. ಸೊ ಈ ಚಿತ್ರದಲ್ಲಿರುವವರು ಯಾರು ಅಂತ. ಆಪ್ಷನ್ ಎ ಬುಲೆಟ್ ಪ್ರಕಾಶ್, ಆಪ್ಷನ್ ಬಿ ತಬಲಾವಾಣಿ ನಾಣಿ, ಆಪ್ಷನ್ ಸಿ ಚಿಕ್ಕಣ್ಣ, ಆಪ್ಷನ್ ಡಿ ಗಿರೀಶ್ ಶಿವಣ್ಣ. ಯಾರಾಗೆ ಕಾಣ್ತಿದ್ದಾರೆ ಇವರು? ಬರೋದು ನಿಮ್ದು ಲೇಟ್ ಆಗ್ತಿದ್ಯಾ? ಲೇಟ್ ಅಲ್ಲ, ಉಡುಪಿಯಲ್ಲೇ ಲೇಟ್ ಆಗ್ತಿದಲ್ಲ. ಸ್ವಲ್ಪ ದೂರ ಉಂಟಲ್ಲ ಸರ್ ಮಂಗಳೂರಿಂದ ಉಡುಪಿಗೆ. ಅಲ್ಲ, ಮಂಗಳೂರಿಂದ ಉಡುಪಿಗೆ ಏನು ದೂರ ಇದೆ? ಆದ್ರೆ ಈಗ ಬರ್ತದೆ ನೋಡಿ. ಬರ್ಲಿ. ಈಗ ನೋಡಿ ಆನ್ಸರ್ಸ್ ನೋಡಿ, ಬುಲೆಟ್ ಪ್ರಕಾಶ್, ತಬಲಾ ನಾಣಿ, ಚಿಕ್ಕಣ್ಣ ಮತ್ತೆ ಗಿರೀಶ್ ಶಿವಣ್ಣ. 4 ಜನರಲ್ಲಿ ಯಾರಂತ? ಫೋಟೋ ಕಾಣಿಸ್ತಿಲ್ಲ, ಅದುವೇ ಕ್ವಶನ್. ಕಾಣದವರು ಯಾರು ಅಂತ ಹೇಳ್ಬೇಕು. ಚಿಕ್ಕಣ್ಣವಾ? ಅಲ್ಲ, ಫೋಟೋನೇ ಕರೆಕ್ಟ್ ಆಗಿ ಕಾಣ್ತಿಲ್ಲ ಹೇಳ್ತಿದ್ರೆ, ಮತ್ತೆ ಫೋಟೋ ಕರೆಕ್ಟ್ ಆಗಿ ಕಾಣಿಸಿದ್ರೆ ನಾನು ಕ್ವಶನ್ ಯಾಕೆ ಕೇಳುದು ಅಲ್ವಾ? ಬ್ಲರ್ ಮಾಡಿ ಕೊಟ್ಟದ್ದು ಅದಕ್ಕೆ, ಯಾರಂತ ಗೆಸ್ ಮಾಡ್ಬೇಕಂತ. ಓಕೆ, ನೀವು ಕೊಟ್ಟಂತಹ ಆನ್ಸರ್ ಚಿಕ್ಕಣ್ಣ. ಸರಿಯಾ ತಪ್ಪ ನೋಡೋಣವಾ? ಎಸ್. ಓಕೆ, ಸರಿ, ಕೊಟ್ಟಂತಹ ಆನ್ಸರ್ ಚಿಕ್ಕಣ್ಣ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಏನಂತ ನೋಡುವ ಸಮಯ. ಎಸ್, ಉತ್ತರ ಚಿಕ್ಕಣ್ಣ ಕರೆಕ್ಟ್. ಖುಷಿ ಆಯ್ತಾ? ಸೆಕೆಂಡ್ ರೌಂಡ್ ಕೂಡ ವಿನ್ ಆದ್ರಿ. ಚಿಕ್ಕಣ್ಣ ಅವ್ರದ್ದು ಮೂವಿ ನೋಡ್ತಾ ಇದ್ರಾ? ನೋಡ್ತೀರಾ? ಎಸ್. ಯಾವ್ದು ಫೇವ್ರೇಟ್? ನೋಡ್ತಾನೆ ಇರೋದು. ಕಾಮಿಡಿಯನ್ಸ್ ಎಲ್ಲ ಚಂದ ಆಗ್ತದೆ ಅಂತ ಅಲ್ವಾ? ಓಕೆ. ಎಸ್ ಸರ್. ಓಕೆ, ಹಾಗಾದ್ರೆ ಥರ್ಡ್ ರೌಂಡ್ಗೆ ಹೋಗೋಣವಾ? ಈಸಿ ಕೊಡ್ತೇನೆ. ಥರ್ಡ್ ರೌಂಡ್ ಅಲ್ಲಿ ವಿಷಲ್ ಪ್ಲೇ ಆಗುತ್ತೆ. ಆ ಜಾಗ ಯಾವ್ದು ಅಂತ ಹೇಳ್ಬೇಕು, ಓಕೆನಾ? ಎಸ್. ಓಕೆ ಸರ್, ಥರ್ಡ್ ರೌಂಡ್ಗೆ ಹೋಗೋಣ. ಥರ್ಡ್ ರೌಂಡಿನ ವಿಷಲ್ಸ್ ಪ್ಲೇ ಆಗಲಿ. ಎಸ್ ಸರ್, ಒಂದು ಸಮುದ್ರ ತಾಣ ಇದು. ಸೊ ಆ ಕಡೆನೂ ನೀರಿದೆ, ಈ ಕಡೆನೂ ನೀರಿದೆ, ಮಿಡ್ಲಲ್ಲಿ ರೋಡ್ ಇದೆ. ಸೊ ಒಂದು ಪ್ರಸಿದ್ಧ ಹೈವೇ ಅಂತಾನೆ ಹೇಳ್ಬೋದು. ಕಾಣಿಸ್ತಿದ್ಯಾ? ಇನ್ನು ಬಂದಿಲ್ವಾ? ಬರ್ತದೆ ನೋಡಿ. ನಾನು ಕೊಟ್ಟ ಕ್ಲೂ ನೆನಪಿಡಿ ಆಯ್ತಾ? ಎರಡೂ ಸೈಡ್ ಕೂಡ ನೀರಿದೆ, ನಡುವಲ್ಲಿ ರೋಡ್ ಇದೆ. ಸೊ ತುಂಬಾನೇ ಫೇಮಸ್ ತಾಣ ಕರ್ನಾಟಕದ್ದು. ಮರವಂತೆ. ಹೌದು. ಗೊತ್ತುಂಟ ಎಲ್ಲಿರೋದು? ಹೋಗಿರ್ಬೋದು. ಯಾಕೆ ಫುಲ್ ಡೌಟ್ ಅಲ್ಲಿ ಹೇಳ್ತಿದ್ದೀರಾ ಹೋಗಿರ್ಬಹುದು ಅಂತ? ಹೋಗಿದ್ದೀರಾ ಮರವಂತೆಗೆ? 100% ಮರವಂತೆನಾ?
ಹೌದೌದು. ಬೇರೆ ಯಾವ್ದು ಅಲ್ವಾ? ಬೇರೆ ಅಲ್ಲ. ಅಲ್ವಾ? ಬೇರೆ ಯಾವ್ದಾದ್ರು ಆಗಿರ್ಬಹುದಾ ಅಂತ ಅನ್ಸುತ್ತೆ. ಅಲ್ಲ, ನಂಗೆ ಕಾಣಿಸ್ತಾ ಇಲ್ಲ, ಒಟ್ಟು ಅದೇ ಇರ್ಬೋದು. ಮರವಂತೆ ಅಂತ. ಹಾ ಫೈನಲ್ ಆನ್ಸರ್ ಮರವಂತೆನಾ? ಹೌದು. ಓಕೆ, ಎಸ್ ಸರ್, ನಿಮ್ಮ ಆನ್ಸರ್ ಸರಿಯಾ ತಪ್ಪಾ ಅಂತ ನೋಡೋಣವಾ? ನೋಡೋಣ. ಎಸ್ ಸರ್, ಮರವಂತೆ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸೊ ಈ ಉತ್ತರ ಸರಿಯಾ ತಪ್ಪಾ ಅಂತ ನೋಡೋಣ. ಎಸ್, ಸ್ಕ್ರೀನ್ ಮೇಲೆ ಆನ್ಸರ್ ಬರಲಿ. ಮರವಂತೆ ಬೀಚ್, ಮರವಂತೆ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಉತ್ತರ ಸರಿ. ವಾ, ಈಗ ಫುಲ್ ರಿಲೀಫ್ ಆದ್ರಾ? ಹೌದು, ರಿಲೀಫ್. ತುಂಬಾ ಈಜಿ ಕೊಟ್ಟಿದ್ದೀರಾ, ಪರವಾಗಿಲ್ಲ. ಈಸಿ ಕೊಟ್ಟಿದ್ದಾರೆ, ಖುಷಿ ಆಯ್ತಾ? ಹೌದು, ಖುಷಿ ಆಯ್ತು. ನೋಡಿ, ನಿಮ್ಗೋಸ್ಕರ ನೀವು ಫಸ್ಟ್ ಫುಲ್ ಬೇಜಾರಲ್ಲಿ ಇದ್ರಲ್ಲ, ಅದಕ್ಕೆ ಈಸಿ ಕೊಡ್ಲಿ ಅಂತ ಹೇಳಿದ್ ನಾನು ಅವ್ರಿಗೆ. ಆಯ್ತಾಯ್ತು, ಒಳ್ಳೇದಾಯ್ತು. ಈಗ ಖುಷಿ ಆಯ್ತಲ್ಲ? ಗಿಫ್ಟ್ ಕೂಡ ಬಂತು ನಿಮ್ಗೆ. ಹೌದು, ಖುಷಿ ಆಯ್ತು. ಹೌದೌದು. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡೋದಕ್ಕೆ. ಮುಂದಿನ ಸತಿ ಕೂಡ ಹೀಗೆ ಕಾಲ್ ಮಾಡಿ, ಓಕೆನಾ? ಆಯ್ತಾಯ್ತು. ಎಸ್, ಬಾಯ್, ಟೇಕ್ ಕೇರ್. ಬಾಯ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸರ್ ಕಾಲ್ ಮಾಡಿದ್ರು. ಸೊ ಹಾಗೆ 3 ಕ್ವೆಶನ್ ಅಲ್ಲಿ ಕೂಡ ಪಟಪಟ ಅಂತ ಆನ್ಸರ್ ಹೇಳಿದ್ರು. ಸೊ ನೀವು ಕೂಡ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ. ಸೊ ಎಸ್, ವಿನ್ನರ್ ಆದವ್ರಿಗೆ ಹೆವೆನ್ ರೋಸ್ ಅವರ ಕಡೆಯಿಂದ ಫ್ರೀ ಫೇಶಿಯಲ್ ಇರುತ್ತೆ. ಸೊ ಹಾಗೆ ಡಿಂಕಿ ಡೌನ್ ಅವರ ಕಡೆಯಿಂದ ಒಂದು ಬ್ಯೂಟಿಫುಲ್ ಆದ ಡಿನ್ನರ್ ಇರುತ್ತೆ. ಹಾಗೆ ಶ್ರೇಯಾ ಸ್ವೀಟ್ಸ್ ಅವರ ಕಡೆಯಿಂದ ಗಿಫ್ಟ್ ವೌಚರ್ ಕೂಡ ಇರುತ್ತೆ. ಸೊ ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ಬರ್ತೇನೆ. ಸೊ ಅಲ್ಲಿವರೆಗೂ ಎಲ್ಲಿಗೂ ಹೋಗಬೇಡಿ, ಅಲ್ಲಿವರೆಗೂ ಟಿವಿ ಮುಂದೆನೇ ಇರಿ, ನನ್ನನ್ನು ಕಾಯ್ತಾ ಇರಿ ಅಂತ ಹೇಳ್ತಾ, ಎಸ್, ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್.
ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸೂಪರ್ ಸೆಕೆಂಡ್ಸ್. ಎಸ್ ವೀಕ್ಷಕರೇ, ಇವತ್ತು ತುಂಬಾ ಜನ ಕಾಲರ್ಸ್ ಕಾಲ್ ಮಾಡಿ ತುಂಬಾ ಜನ ವಿನ್ ಆದರು. ಸೊ ವಿನ್ ಆದವರ ನಡುವೆ ಒಂದು ಸಣ್ಣ ಲಕ್ಕಿ ಡ್ರಾ ಮಾಡ್ತೇವೆ. ಸೊ ಅದರಲ್ಲಿ ವಿನ್ ಆದವರು ಫೈನಲ್ ಆಗಿ ವಿನ್ ಆಗ್ತಾರೆ. ಸೊ ಎಸ್, ಹಾಗೆ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ ಯಾರಂತ. ಹಾಯ್. ಹಾಯ್, ಹೆಲೋ. ಹಲೋ, ನಮಸ್ತೆ. ಯಾರಿದು? ನೈತಿಕ್, ಉಡುಪಿಯಿಂದ. ನೈತಿಕ್. ನೈತಿಕ್. ನೈತಿಕ್, ಓಕೆ, ಉಡುಪಿಯಿಂದನಾ? ಹಾ. ಎಸ್ ನೈತಿಕ್ ಅವರೇ, ಹೇಗಿದ್ದೀರಾ? ನಾವು ಹುಷಾರಿದ್ದೇನೆ, ನೀವು? ನಾನು ಕೂಡ ಸೂಪರ್. ಕಾಫಿ ಎಲ್ಲ ಆಯ್ತಾ? ಇಲ್ಲ, ಕಾಫಿ ಆಗ್ಬೇಕಷ್ಟೇ. ನಿಮ್ಮದಾಯ್ತಾ? ನಂದಾಯ್ತು, ಆಗ್ಲೇ ಆಯ್ತು. ಹಾ. ಯಾಕೆ ಇನ್ನು ಲೇಟಾ ಕಾಫಿ ಕುಡಿಯೋದು? ಹಾ, ನಾವದು ಕುಡಿದ್ಲೇ. ಲೇಟಾ? ಓಕೆ. ನೈತಿಕ್ ಅವ್ರು ಏನ್ ಮಾಡ್ಕೊಂಡಿರೋದು? ನಾನು 8th ಸ್ಟ್ಯಾಂಡರ್ಡ್ ಓದ್ತಿದ್ದೇನೆ. 8th ಸ್ಟ್ಯಾಂಡರ್ಡ್. ವಾ, ನೈಸ್. ಸ್ಕೂಲ್ ರಜಾನಾ? ರಜೆ ಇದೆ, ಇವತ್ತು ರಜೆ. ಇವತ್ತು ಎಕ್ಸಾಮ್ ಅಲ್ಲ? ಓ, ಫೈನಲ್ ಎಕ್ಸಾಮ್. ಹಾ, ಫೈನಲ್. ಓಕೆ, ಆಲ್ ದ ಬೆಸ್ಟ್. ಎಕ್ಸಾಮ್ಸ್ಗೆ ಚೆನ್ನಾಗಿ ಮಾಡಿ, ಆಯ್ತಾ? ಆಯ್ತು. ಓಕೆ, ಎಸ್ ನೈತಿಕ್ ಅವರೇ, ಕಾರ್ಯಕ್ರಮದ ಕ್ವಶನ್ಸ್ ಎಲ್ಲ ಗೊತ್ತುಂಟಲ್ಲ, ಐ ಮೀನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತುಂಟಲ್ಲ? ಎಸ್, ಓಕೆ. ಹಾಗಾದ್ರೆ ಫಸ್ಟ್ ರೌಂಡ್ಗೆ ಹೋಗೋಣವಾ? ಹಾ. ಎಸ್, ಓಕೆ. ನೈತಿಕ್ ಅವ್ರಿಗೋಸ್ಕರ ಫಸ್ಟ್ ಕ್ವಶನ್ ಬರಲಿ ಸ್ಕ್ರೀನ್ ಮೇಲೆ. ಎಸ್, ನೈತಿಕ್ ಅವ್ರಿಗೋಸ್ಕರ ಫಸ್ಟ್ ಕ್ವಶನ್. ಭಾರತದಲ್ಲಿ ವಿಮಾನಗಳನ್ನ ಎಲ್ಲಿ ತಯಾರಿಸಲಾಗುತ್ತೆ? ಭಾರತದಲ್ಲಿ ವಿಮಾನಗಳನ್ನ ಎಲ್ಲಿ ತಯಾರಿಸಲಾಗುತ್ತೆ? ಎಸ್, ಕಾಣಿಸ್ತಿದ್ಯಾ ಕ್ವಶನ್ಸ್? ಇಲ್ಲ, ಸ್ಕ್ರೀನ್ ಮೇಲೆ ಬರ್ಲಿಲ್ಲ. ಬರ್ಲಿಲ್ವಾ? ಆಪ್ಷನ್ಸ್ ಏನ್ ಗೊತ್ತಾ? BEL, ಮತ್ತೆ BHEI, ITI, ಮತ್ತೆ HAL. ಭಾರತದಲ್ಲಿ ವಿಮಾನಗಳನ್ನ ಎಲ್ಲಿ ತಯಾರಿಸಲಾಗುತ್ತೆ? ಯಾವುದು? HAL. 100%? ಇನ್ನು ಕೂಡ ಟೈಮ್ ಉಂಟು ನೋಡಿ. ರ್ಯಾಂಕ್ ಸ್ಟೂಡೆಂಟಾ? ಅಲ್ಲ, ಮತ್ತೆ ಪಟ್ ಅಂತ ಆನ್ಸರ್ ಮಾಡಿದ್ರಿ. ಹಾಗೆ ಗೊತ್ತಿತ್ತಾ? ಹೋಗಿದ್ರಾ ಫ್ಲೈಟ್ ಅಲ್ಲಿ ಯಾವತ್ತಾದ್ರೂ? ಹೋಗ್ಲಿಲ್ಲ. ಹೌದಾ? ಕಂಗ್ರ್ಯಾಚುಲೇಷನ್ಸ್, ಐ ಮೀನ್ ಆಲ್ ದ ಬೆಸ್ಟ್. ಆಯ್ತಾ? ಚೆನ್ನಾಗಿ ಮಾಡಿ, ಪೈಲಟ್ ಆಗಿ. ಓಕೆ, ಎಸ್. ನೀವು ಕೊಟ್ಟಂತಹ ಉತ್ತರ ಸರಿಯಾ ತಪ್ಪಾ ಅಂತ ನೋಡೋಣವಾ? ಎಸ್, ಓಕೆ. ನೈತಿಕ್ ಅವರು HAL ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸೊ ಈ ಆನ್ಸರ್ ಸರಿಯಾ ತಪ್ಪಾ ಅಂತ ನೋಡೋಣ. ಎಸ್, ಆನ್ಸರ್ ಕರೆಕ್ಟ್. ಖುಷಿ ಆಯ್ತಾ? ಯಾರಾದ್ರೂ ಆನ್ಸರ್ಸ್ ಹೇಳ್ಕೊಡ್ತಿದಾರಾ? ಅಲ್ಲ, ನೀವೇ ಹೇಳಿದ್ದ? ನೀವೇ ಹೇಳಿದ್ದ ಥಿಂಕ್ ಮಾಡಿ? ವಾವ್, ವೆರಿ ನೈಸ್. ಓಕೆ ನೈತಿಕ್ ಅವರೇ, ಹಾಗಾದ್ರೆ ಸೆಕೆಂಡ್ ರೌಂಡ್ಗೆ ಹೋಗೋಣವಾ? ಎಸ್, ಸೆಕೆಂಡ್ ರೌಂಡ್ ಅಲ್ಲಿ ಬ್ಲರ್ ಫೋಟೋ ಪ್ಲೇ ಆಗುತ್ತೆ. ಸೊ ಫೋಟೋದಲ್ಲಿರುವವರು ಯಾರಂತ ಕಂಡುಹಿಡಿಬೇಕು. ಓಕೆನಾ? ಎಸ್, ಓಕೆ. ನೈತಿಕ್ ಅವ್ರಿಗೋಸ್ಕರ ಸೆಕೆಂಡ್ ರೌಂಡ್ ನ ಫೋಟೋ ಬರ್ಲಿ. ಎಸ್, ಸ್ಕ್ರೀನ್ ಮೇಲೆ ಒಂದು ಬ್ಲರ್ಡ್ ಇಮೇಜ್ ಪ್ಲೇ ಆಗಿದೆ. ಸೊ ಇವ್ರು ಯಾರು ಅಂತ ಹೇಳಬೇಕು. ಸೊ ರಾಧಿಕಾ, ಸಂಜನಾ ಗಲ್ರಾನಿ, ರಶ್ಮಿಕಾ ಮಂದಣ್ಣ, ರಚಿತಾ ರಾಮ್. ಇವರು ನಮ್ಮ ಕನ್ನಡದ ಹೆಸರಾಂತ ನಟಿ. ಸೊ ರಾಧಿಕಾನ, ಸಂಜನಾ ಗಲ್ರಾನಿನ, ರಶ್ಮಿಕಾ ಮಂದಣ್ಣನ, ಅಲ್ಲ ರಚಿತಾ ರಾಮ ಅಂತ ಹೇಳ್ಬೇಕು. ಟೈಮ್ ಆಗ್ತಾ ಇದೆ, ಬೇಗ ಹೇಳ್ಬೇಕು. 6 ಸೆಕೆಂಡ್ಸ್ ಇದೆ ಅಷ್ಟೇ. 5 ಸೆಕೆಂಡ್ಸ್. 4. ಯಾರು ಆನ್ಸರ್? ಹಾ, ಸಂಜನಾ ಗಲ್ರಾನಿ. 100%? ನೋಡಿದ್ರಾ ಸಂಜನಾ ಗಲ್ರಾನಿ ಅವರ ಮೂವಿ ಎಲ್ಲ? ನೋಡಿದ್ದೀರಾ? ಓಕೆ, ಹಾಗಾದ್ರೆ ನಿಮ್ಮ ಉತ್ತರ ಸರಿಯಾ ತಪ್ಪಾ ಅಂತ ನೋಡೋಣವಾ? ನೋಡೋಣ ಆನ್ಸರ್. ಎಸ್, ಓಕೆ. ನೈತಿಕ್ ಅವರು ಸಂಜನಾ ಗಲ್ರಾನಿ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸೊ ಈ ಉತ್ತರ ಸರಿಯಾ ತಪ್ಪಾ? ಸಂಜನಾ ಗಲ್ರಾನಿ. ಎಸ್, ಕರೆಕ್ಟ್ ಆನ್ಸರ್. ಎಸ್, ಖುಷಿ ಆಯ್ತಾ ನೈತಿಕ್ ಅವ್ರೆ? ಖುಷಿ ಆಯ್ತಾ? ನೋಡಿದ್ರಾ ಸಂಜನಾ ಗಲ್ರಾನಿ ಅವರ ಮೂವಿಯಲ್ಲಿ? ನೋಡ್ತಿದ್ರಾ? ನೋಡ್ಲಿಲ್ವಾ? ಹಾಗೆ ಗೆಸ್ ಮಾಡಿದ್ದು ನೋಡಿ. ಆದ್ರೂ ಪರವಾಗಿಲ್ಲ, ಗೆಸ್ ಕರೆಕ್ಟ್ ಆಗ್ಲಿಲ್ವಾ? ಎಸ್, ಮೂರನೇ ರೌಂಡ್ಗೆ ರೆಡಿ ಆಗಿದ್ದೀರಾ? ಮೂರನೇ ರೌಂಡ್ ಗೊತ್ತುಂಟಲ್ಲ, ವಿಜುವಲ್ ಪ್ಲೇ ಆಗುತ್ತೆ. ಎಸ್, ಓಕೆ. ಹಾಗಾದ್ರೆ ನೈತಿಕ್ ಅವ್ರಿಗೋಸ್ಕರ ಮೂರನೇ ರೌಂಡ್ಗೆ ಹೋಗೋಣ. ಸೊ ವಿಜುವಲ್ಸ್ ಬರ್ಲಿ. ಥರ್ಡ್ ರೌಂಡಿನ ವಿಜುವಲ್ಸ್ ಪ್ಲೀಸ್. ಎಸ್, ನೈತಿಕ್ ಅವರೇ, ಕಾಣಿಸ್ತಿದ್ಯಾ? ಒಂದು ಬ್ಯೂಟಿಫುಲ್ ಬೀಚ್. ಇದು ನಮ್ಮ ಕರ್ನಾಟಕದಲ್ಲಿರುವಂತಹ ಬೀಚ್. ಸೊ ಇಲ್ಲಿ ಒಂದು ಫೇಮಸ್ ಆಗಿರುವಂತಹ ಟೆಂಪಲ್ ಕೂಡ ಇದೆ.
ಕಾಣಿಸ್ತಿದ್ಯಾ? ಇಲ್ಲ ಬರ್ಲಿಲ್ಲ ಸ್ಕ್ರೀನ್. ಇನ್ನು ಕೂಡ ಬರಲಿಲ್ವಾ? ಇಲ್ಲ. ಒಂದು ಬೀಚ್ನ ಪ್ರದೇಶ ಇದು. ಸೊ ಒಂದು ಪ್ರಸಿದ್ಧವಾದ ಪ್ರವಾಸಿ ತಾಣ ಕೂಡ ಹೌದು, ದೇವಸ್ಥಾನ ಕೂಡ ಉಂಟು ಈ ಬೀಚ್ ಪಕ್ಕದಲ್ಲೇ. ಆ ಕಡೆ ನದಿ, ಈ ಕಡೆ ಸಮುದ್ರ ಕೂಡ ಇದೆ. ಹಾ ಸೊ ಕಾಣಿಸ್ತಿದೆಯಾ ಈಗ? ಹಾ ಕಾಣಿಸ್ತಿದೆ. ಎಸ್, ಯಾವುದು ಆನ್ಸರ್ ನೋಡಿ ಕರೆಕ್ಟಾಗಿ. ಗೋಕರ್ಣ. ಗೋಕರ್ಣ. ಗೋಕರ್ಣವಾ? ಹಾ ಗೋಕರ್ಣ. ಫ್ರೀಸ್ ಮಾಡೋದಾ? ಹಾ ಪ್ಲೀಸ್ ಮಾಡಿ. ಚೇಂಜ್ ಏನಾದ್ರು ಮಾಡ್ತೀರಾ ನೋಡಿ. ಇಲ್ವಾ? ಗೋಕರ್ಣ ಫ್ರೀಸಾ? ಗೋಕರ್ಣ. ಎಸ್, ಗೋಕರ್ಣಕ್ಕೆ ಹೋಗಿದ್ರಾ? ದೇವಸ್ಥಾನ ಕಾಣಿಸ್ತಿಲ್ಲ. ದೇವಸ್ಥಾನ ಕಾಣಿಸುದಿಲ್ಲ, ಬೀಚ್ ಮಾತ್ರ ಕಾಣಿಸುದು. ದೇವಸ್ಥಾನ ಕೂಡ ಕೊಟ್ರೆ ಕರೆಕ್ಟ್ ಆನ್ಸರ್ ಗೊತ್ತಾಗುದಿಲ್ವಾ ನಿಮ್ಗೆ? ಹಾ ಅದು ನಾನ್ ನಿಮ್ಗೆ ಈಸಿ ಮಾಡ್ಲಿಕ್ಕೆ ಅಂತ ಹೇಳಿದ್ದು. ಓಕೆ, ಎಸ್, ಗೋಕರ್ಣ ಅಂತ ಕೊಟ್ಟಿದ್ದೀರಾ. ಉತ್ತರ ಸರಿಯಾ ತಪ್ಪ ನೋಡೋಣವಾ? ಹಾ ಎಸ್, ಓಕೆ, ನೈತಿಕ್ ಅವರು ಗೋಕರ್ಣ ಅಂತ ಉತ್ತರ ಕೊಟ್ಟಿದ್ದಾರೆ. ಸೊ ಉತ್ತರ ಸರಿಯಾ ತಪ್ಪ ಅಂತ ನೋಡುವಂತಹ ಸಮಯ. ಉತ್ತರ ತಪ್ಪು. ಎಸ್, ರಾಂಗ್ ಆಯ್ತಲ್ವಾ? ಕರೆಕ್ಟ್ ಆನ್ಸರ್ ಯಾವ್ದಂತ ಗೊತ್ತಾಗ್ಬೇಕಾ? ಹಾ ಗೊತ್ತಾಗಿದೆ. ಯಾವುದು ಅಂದ್ರೆ ಸಸಿ ಹಿತ್ಲು ಬೀಚ್. ಗೊತ್ತಾಯ್ತಾ? ಆಪೋಸಿಟ್ ಯಾವುದು? ಸಸಿ ಹಿತ್ಲು ಬೀಚ್ ಮಂಗಳೂರಲ್ಲಿರೋದು. ಹಾ, ನಾ ಹೇಳಿದೆ ಆ ಕಡೆ ಒಂದು ನದಿ ಉಂಟು, ಈ ಕಡೆ ಸಮುದ್ರ ಕೂಡ ಉಂಟು ಅಂತ. ಕನ್ಫ್ಯೂಷನ್ ಆಯ್ತಾ? ಹಾ ಕನ್ಫ್ಯೂಷನ್. ಪರವಾಗಿಲ್ಲ, ಬೇಜಾರು ಮಾಡ್ಕೊಂಬಿಡಿ, ಗಿಫ್ಟ್ ಖಂಡಿತ ಇದೆ. ಓಕೆನಾ? ಹಾ ಎಸ್, ಓಕೆ ನೈತಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನೆಕ್ಸ್ಟ್ ಟೈಮ್ ಕೂಡ ಹೀಗೆ ಕಾಲ್ ಮಾಡ್ತಾ ಇರಿ. ಬಾಯ್. ಎಸ್ ವೀಕ್ಷಕರೇ, ನೈತಿಕ್ ಅವರು ಕಾಲ್ ಮಾಡಿದ್ರು. ಸೊ ಆನ್ಸರ್ ರಾಂಗ್ ಆಯಿತು, ಪರ್ ನೋ ಇಶ್ಯೂಸ್, ಅವ್ರಿಗೆ ಗಿಫ್ಟ್ ಅಂತೂ ಖಂಡಿತ ಇದೆ. ಸೊ ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಯ್. ಹಲೋ. ಹಲೋ, ನಮಸ್ತೆ ಹಾ ಒಂದು ಮಿನಿಟ್. ಸರ್, ಕೇಳಿಸ್ತುಂಟಾ? ಹಲೋ. ನಮಸ್ತೆ ಸರ್. ಹಾ ಒಂದು ಮಿನಿಟ್. ಯಾಕೆ, ಏನಾಯ್ತು? ವಾಯ್ಸ್ ಕೇಳಿಸ್ತಿಲ್ವಾ? ಸ್ಪಂದನ ಟಿವಿ. ಹಲೋ. ಹಾ ಸ್ಪಂದನ ಟಿವಿಯಾ? ಹೌದು ಮೇಡಮ್, ಸ್ಪಂದನ ಟಿವಿಗೆ ಕಾಲ್ ಮಾಡಿದ್ದು. ಹಾ ಹೌದು. ಎಸ್ ಮೇಡಮ್, ನಿಮ್ಮ ಹೆಸರು? ಜಾಹ್ನವಿ. ಜಾಹ್ನವಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರು. ಮಂಗಳೂರಿಂದ. ಎಸ್, ಜಾಹ್ನವಿ ಅವರು ಏನ್ ಮಾಡ್ಕೊಂಡಿರೋದು? ನಮ್ಮ ಮನೆಯಲ್ಲಿ. ಮನೆಯಲ್ಲಿ ಇರುದಾ? ಎಸ್, ಕಾಫಿ ಆಯ್ತಾ? ಅಲ್ಲ, ಟೀ ಆಯ್ತಾ? ಕಾಫಿ. ಕಾಫಿ. ಏನಿತ್ತು ಸ್ಪೆಷಲ್ ಕಾಫಿಗೆ? ಕಡುಬು. ಕಡುಬು. ಈಗ ಫಸ್ಟ್ ಕಾಲ್ ಯಾರು ಮಾಡಿದ್ದು? ನಿಮ್ಮ ಹಸ್ಬೆಂಡಾ? ಅಲ್ಲಲ್ಲ, ತಮ್ಮ. ತಮ್ಮನ? ಯಾಕೆ ಫುಲ್ ಕನ್ಫ್ಯೂಷನ್ ಆದ್ರ ಅವರು? ಕಾಲ್ ಮಾಡಿ ನಿಮ್ಗೆ ಕೊಟ್ರು. ಮಂಗಳೂರಿಂದ. ಅಲ್ಲ, ಕಾಲ್ ಮಾಡಿ ನಿಮ್ಗೆ ಕೊಟ್ರು, ಅವ್ರು ಮಾತಾಡ್ಲಿಲ್ಲ. ಹೌದಾ? ಮ್ಯೂಟ್ ಮಾಡ್ಬೇಕಾ ಟಿವಿ? ಟಿವಿ ಹೌದು, ವಾಲ್ಯೂಮ್ ಡೌನ್ ಮಾಡಿದ್ರೆ ಕೂಡ ಆಗ್ತದೆ. ವಾಲ್ಯೂಮ್. ಹಲೋ. ಎಸ್, ಕೇಳಿಸ್ತುಂಟಾ? ಈಗ ಕೇಳಿಸ್ತುಂಟಾ? ಹಾ ಕೇಳಿಸ್ತದೆ. ಎಸ್, ಓಕೆ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹಾ ನೋಡ್ತಿದ್ದೇವೆ. ಎಸ್, ಓಕೆ. ಹಾಗಾದ್ರೆ ರೂಲ್ಸ್ ಎಲ್ಲ ಗೊತ್ತುಂಟಲ್ಲ? ಹಾ ಗೊತ್ತಿದೆ. ಓಕೆ, ಫಸ್ಟ್ ರೌಂಡ್ಗೆ ಹೋಗೋಣವಾ? ಹೋಗುವ. ಎಸ್, ಮೇಡಮ್ಗೋಸ್ಕರ ಫಸ್ಟ್ ರೌಂಡ್ನ ಫಸ್ಟ್ ಕ್ವಶನ್ಸ್ ಬರಲಿ. ಎಸ್, ಕ್ವಶನ್ ಬಂದಿದೆ. ಜಗತ್ತಿನ ಅತಿ ದೊಡ್ಡ ಸಿನಿಮಾ ಸ್ಟುಡಿಯೋ ರಾಮೋಜಿ ಫಿಲ್ಮ್ ಸಿಟಿ ಎಲ್ಲಿದೆ? ಜಗತ್ತಿನಲ್ಲಿರುವಂತಹ ಅತಿ ದೊಡ್ಡ ಸಿನಿಮಾ ಸ್ಟುಡಿಯೋ ರಾಮೋಜಿ ಫಿಲ್ಮ್ ಸಿಟಿ ಎಲ್ಲಿದೆ? ಬೆಂಗಳೂರು, ಚೆನ್ನೈ, ಗೋವಾ, ಹೈದರಾಬಾದ್. ಬೆಂಗಳೂರಲ್ಲಿ, ಹೈದರಾಬಾದ್. 100%? ಲಾಕ್ ಮಾಡೋದಾ? ಇನ್ನು ಕೂಡ ಟೈಮ್ ಉಂಟು ನೋಡಿ, ಚೇಂಜ್ ಏನಾದ್ರು ಮಾಡ್ತೀರಾ ಅಂತ. ಇಲ್ಲ ಹೈದರಾಬಾದ್ ಪಕ್ಕಾ? ಟೈಮ್ ಓಡ್ತಾ ಉಂಟು. 5, 4. ಚೇಂಜ್ ಏನ್ ಮಾಡುದಿಲ್ವಾ? ಹೈದರಾಬಾದ್ ಟಿವಿಯಲ್ಲಿ ಬಂತು ಈಗ. ಫುಲ್ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ರಿ. ಹೋಗಿದ್ದೀರಾ ರಾಮೋಜಿ ಫಿಲ್ಮ್ ಸಿಟಿ? ಹೋಗಿದ್ದೀರಾ? ವೆರಿ ನೈಸ್. ಚೆನ್ನಾಗುಂಟಲ್ಲ ರಾಮೋಜಿ ಫಿಲ್ಮ್ ಸಿಟಿ? ಚೆನ್ನಾಗಿದೆ. ಓಕೆ ಓಕೆ. ಎಸ್ ಮೇಡಮ್, ಹಾಗಾದ್ರೆ ನೀವು ಕೊಟ್ಟ ಆನ್ಸರ್ ಸರಿಯಾ ತಪ್ಪ ಅಂತ ನೋಡೋಣವಾ? ಎಸ್, ಆನ್ಸರ್ ಬರಲಿ ಸ್ಕ್ರೀನ್ ಮೇಲೆ. ಎಸ್, ಹೈದರಾಬಾದ್ ಅಂತ ಹೇಳಿದ್ದಾರೆ ಮೇಡಮ್ ಅವರು. ಸೊ ಹೈದರಾಬಾದ್ ಇಸ್ ರೈಟ್ ಆನ್ಸರ್. ಖುಷಿ ಆಯ್ತಾ? ಖುಷಿ ಆಯ್ತಾ? ಫಸ್ಟ್ ಕ್ವಶನ್ ರೈಟ್ ಆಯ್ತಲ್ಲ? ಎಸ್, ಓಕೆ. ಹಾಗಾದ್ರೆ ಸೆಕೆಂಡ್ ರೌಂಡ್ಗೆ ಹೋಗೋಣವಾ? ಸೆಕೆಂಡ್ ರೌಂಡ್ ಬಗ್ಗೆ ಗೊತ್ತುಂಟಲ್ವಾ? ಎಸ್, ಬ್ಲರ್ಡ್ ಇಮೇಜ್ ಪ್ಲೇ ಆಗುತ್ತೆ. ಬ್ಲರ್ಡ್ ಇಮೇಜ್ ಅಲ್ಲಿರುವವರು ಯಾರು ಅಂತ ಕಂಡುಹಿಡಿಬೇಕು.
ಓಕೆ ಎಸ್ ಸೆಕೆಂಡ್ ರೌಂಡ್ನ ಸೆಕೆಂಡ್ ಕ್ವಶನ್ ಬರಲಿ, ಫೋಟೋ ಬರಲಿ ಸ್ಕ್ರೀನ್ ಮೇಲೆ. ಎಸ್ ಬರ್ಲಿಲ್ಲ. ಫೋಟೋ ಬರುತ್ತೆ, ಬಟ್ ಆಪ್ಷನ್ಸ್ ಏನೆಲ್ಲ ಗೊತ್ತುಂಟಾ? ರಾಧಿಕಾ, ರಮ್ಯಾ, ಕಲ್ಪನಾ, ರಚಿತಾ ರಾಮ್. ಫೋಟೋ ಬರ್ಲಿಲ್ಲ. ಫೋಟೋ ಬರ್ತದೆ, ಆನ್ ದ ವೇ ಉಂಟಾಯ್ತಾ, ಬರ್ತಾ ಉಂಟು. ಇವರು ನಮ್ಮ ಕರ್ನಾಟಕದ ಏನ್ ಮೇಡಮ್ ಫೋಟೋ ಬರ್ತಿಲ್ಲ. ಬರ್ಲಿಲ್ವಾ? ಈಗ ಬರ್ತದೆ ನೋಡಿ. ಬಂತಲ್ಲ. ಈಗ ಹೇಳಿ, ಯಾರು ಇವರು? ರಾಧಿಕಾ ಅವರ, ರಮ್ಯಾ ಅವರ, ಕಲ್ಪನಾ ಅವರ, ಅಲ್ಲ ರಚಿತಾ ರಾಮ್ ಅವರ? ಕನ್ನಡದ ಹೆಸರಾಂತ ನಟಿ ಇವರು. ರಮ್ಯಾ 100% ರಮ್ಯಾನೇನಾ? ಓಕೆ, ಟೈಮ್ ಆಯ್ತು. ರಮ್ಯಾ ಅಂತ ಹೇಳಿದೀರಾ? ಎಸ್. ಓಕೆ, ಹಾಗಾದ್ರೆ ನೀವು ಕೊಟ್ಟಂತ ಉತ್ತರ ಸರಿಯಾ ತಪ್ಪ ನೋಡೋಣವಾ? ಎಸ್. ಓಕೆ, ಮೇಡಮ್ ಅವರು ಕೊಟ್ಟಂತಹ ಉತ್ತರ ರಮ್ಯಾ. ಸರಿಯಾ ತಪ್ಪ ಅಂತ ನೋಡೋಣ. ಎಸ್, ಆನ್ಸರ್ಸ್ ಪ್ಲೀಸ್. ರಮ್ಯಾ ಅಂತ ಕೊಟ್ಟಿದ್ದಾರೆ ಉತ್ತರ. ರಮ್ಯಾ ಇಸ್ ರೈಟ್ ಆನ್ಸರ್, ಸರಿಯಾದ ಉತ್ತರ. ಎಸ್, ಖುಷಿ ಆಯ್ತಾ? ನೋಡ್ತಿದ್ರಾ ರಮ್ಯಾ ಅವರ ಫಿಲ್ಮ್ ಎಲ್ಲ ನೋಡಿದ್ದೀರಾ? ಫೇವ್ರೆಟ್ ಹೀರೋಯಿನಾ? ಫೇಮಸ್. ಹೌದು, ಫೇವ್ರೇಟಾ? ಓಕೆ, ಖುಷಿ ಆಯ್ತಲ್ಲ. ಈಗ ಸೆಕೆಂಡ್ ಕ್ವಶನ್ಸ್ ಕೂಡ ಆನ್ಸರ್ ರೈಟ್ ಆಯ್ತು. ಓಕೆ, ಹಾಗಾದ್ರೆ ಥರ್ಡ್ ರೌಂಡ್ಗೆ ಹೋಗೋಣವಾ? ಥರ್ಡ್ ರೌಂಡ್ ಅಲ್ಲಿ ವಿಜುವಲ್ ಪ್ಲೇ ಆಗುತ್ತೆ. ಯಾವ ಪ್ಲೇಸ್ ಅಂತ ಹೇಳ್ಬೇಕು. 1 minute ಇದೆ ಟೈಮ್, ಓಕೆನಾ? ಎಸ್. ಓಕೆ, ಮೇಡಮ್ಗೋಸ್ಕರ ಥರ್ಡ್ ರೌಂಡಿನ ವಿಜುವಲ್ಸ್ ಪ್ಲೇ ಆಗಲಿ. ಎಸ್, ವಿಜುವಲ್ಸ್ ಬಂದಿದೆ. ಒಂದು ಬೀಚ್, ಇದು ಬ್ಯೂಟಿಫುಲ್ ಆದ ಬೀಚ್, ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರಸಿದ್ಧ ತಾಣ, ಪ್ರವಾಸಿ ತಾಣ. ಹೌದು, ತುಂಬಾನೇ ಫೇಮಸ್ ಬೀಚ್ ಇದು. ಹೌದು, ಒಂದು ಶಿವನ ದೇವಸ್ಥಾನ ಕೂಡ ಉಂಟು ಪಕ್ಕ. ಸೊ ದೇವರ ಹೆಸರಲ್ಲೇ ಪ್ರಸಿದ್ಧ ಆಗಿರುವಂತಹ ಒಂದು ಬೀಚ್ ಇದು. ಥಿಂಕ್ ಮಾಡಿ. ಇನ್ನು ಟೈಮ್ ಇದೆ, ಥಿಂಕ್ ಮಾಡಿ. ಈ ಪ್ಲೇಸ್ ಎಲ್ಲೋ ನೋಡಿದಾಗ ಯಾವುದು? 100% ಸೋಮೇಶ್ವರನಾ? ಏನ್ ಮೇಡಮ್? ಕೋಟೆ ಇದು ನೋಡಿದ್ರಾ? ಸೋಮೇಶ್ವರ 100%? ಎಸ್. ಹೋಗಿದ್ರಾ ಸೋಮೇಶ್ವರಕ್ಕೆ? ಓಕೆ, ಹಾಗಾದ್ರೆ ಆನ್ಸರ್ ನೋಡೋಣವಾ? ಎಸ್. ಓಕೆ, ಮೇಡಮ್ ಕೊಟ್ಟಂತಹ ಉತ್ತರ ಸೋಮೇಶ್ವರ. ಸರಿಯಾದ ತಪ್ಪ ಅಂತ ನೋಡುವಂತಹ ಸಮಯ. ಎಸ್, ಆನ್ಸರ್ಸ್ ಪ್ಲೀಸ್. ಕರೆಕ್ಟಾ ರಾಂಗಾ? ಸೋಮೇಶ್ವರ ಅಂತ ಕೊಟ್ಟಿದ್ದಾರೆ ಉತ್ತರ ಸರಿ. ನೋಡಿ, ಸೋಮೇಶ್ವರಕ್ಕೆ ಹೋದದಕ್ಕೂ ಕೂಡ ಸಾರ್ಥಕ ಆಯ್ತಲ್ವಾ? ಯಾರು, ನೀವೇ ಗೆಸ್ ಮಾಡಿದ್ರ ಅಲ್ಲ ತಮ್ಮ ಏನಾದ್ರು ಹೇಳ್ಕೊಟ್ರ? ನೋಡಿ, ಕೋಟೆಯಿಂದ ಕಂಡಿಡಿದ್ರಿ. ಓಕೆ, ಖುಷಿ ಆಯ್ತಾ? ಇಳಿದುಕೊಂಡು ಹೋಗ್ತಾರಲ್ಲ ಅಲ್ಲಿ. ಹೌದು, ಸ್ಟೆಪ್ಸ್. ಖುಷಿ ಆಯ್ತಾ? ಎಸ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ. ಹೌದು ನೋಡಿ, ಫಸ್ಟ್ ಟೈಮ್ ಕಾಲ್ ಮಾಡಿ ಬಹುಮಾನ ಕೂಡ ನಿಮಗೆ ಆಗಿಸ್ಕೊಂಡ್ರಿ. ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಹೀಗೆ ಕಾಲ್ ಮಾಡ್ತಾ ಇರಿ. ಬಾಯ್. ಎಸ್. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಬ್ಯಾಕ್ ಟು ಬ್ಯಾಕ್ ಕಾಲರ್ಸ್ ಕಾಲ್ ಮಾಡ್ತಾ ಇದ್ದಾರೆ, ಆನ್ಸರ್ಸ್ ಪಟಪಟ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ವಿನ್ನರ್ಸ್ ಇದ್ದಾರೆ. ಸೊ ವಿನ್ನರ್ಸ್ ಅನ್ನ ನಾವು ಒಂದು ಲಾಸ್ಟ್ ರೌಂಡ್ ಅಲ್ಲಿ ಫೈನಲ್ ವಿನ್ನರ್ ಅನ್ನ ಕೂಡ ನಾವು ಸೆಲೆಕ್ಟ್ ಮಾಡ್ತೇವೆ. ಸೊ ಒಂದು ಚೀಟಿ ತೆಗೆಯುವುದರ ಮೂಲಕ ಯಾರ ಹೆಸರು ಆ ಚೀಟಿಯಲ್ಲಿ ಬರುತ್ತೋ ಅವರನ್ನ ಫೈನಲ್ ವಿನ್ನರ್ ಅಂತ ನಾವು ಕನ್ಸಿಡರ್ ಮಾಡಿ ಅವರಿಗೆ ಫೈನಲ್ ಬಹುಮಾನವನ್ನ ಕೊಡ್ತೇವೆ. ಸೊ ಬೇಜಾರು ಮಾಡ್ಕೊಬೇಡಿ, ಬೇರೆ ಯಾರೆಲ್ಲ ವಿನ್ ಆಗಿಲ್ಲ, ಎಲ್ಲರಿಗೂ ಬಹುಮಾನ ಅಂತೂ ಖಂಡಿತ ಇದ್ದೇ ಇದೆ. ಸೊ ಹೆವೆನ್ ರೋಸ್ ಅವರ ಕಡೆಯಿಂದ ಫ್ರೀ ಫೇಶಿಯಲ್ ಇದೆ. ಸೊ ಹಾಗೆ ಕಾಂಪ್ಲಿಮೆಂಟ್ರಿ ಆಗಿ ವಿನ್ ಆದವರಿಗೆ ಕೂಡ ಹೆವೆನ್ ರೋಸ್ ಅವರ ಕಡೆಯಿಂದ ಗಿಫ್ಟ್ ವೌಚರ್ ಇದೆ. ಹಾಗೆ ಶ್ರೇಯಾ ಸ್ವೀಟ್ಸ್ ಅವರ ಕಡೆಯಿಂದ ಕೂಡ ಗಿಫ್ಟ್ ವೌಚರ್ ಇದೆ. ಹಾಗೆ ಮಾರುತಿ ಸುಜುಕಿ ಅರೇನಾ ಮಾಂಡವಿ ಮೋಟರ್ಸ್ ಅವರ ಕಡೆಯಿಂದ ಕೂಡ 10% ಆಫ್ ಆಗಿ ಕೂಡ ಇದೆ. ಸೊ ಹಾಗೆ ಡಿಂಕಿ ಡೈನ್ ಅವರ ಕಡೆಯಿಂದ ಕೂಡ ಒಂದು ಗಿಫ್ಟ್ ವೌಚರ್ ಇದೆ. ಸೊ ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿನ್ನರ್ಗಳಲ್ಲಿ ಫೈನಲ್ ವಿನ್ನರ್ ಯಾರಂತ ನೋಡುವ ಸಮಯ. ಸೊ ಎಸ್, ಓಕೆ, 3 ಜನ ವಿನ್ನರ್ ಆಗಿದ್ರು ಇವತ್ತು ಕಾರ್ಯಕ್ರಮದಲ್ಲಿ. ಸೊ ಫೈನಲ್ ವಿನ್ನರ್ ಯಾರಂತ ನೋಡುವ. 3 ಜನರ ಹೆಸರನ್ನು ಕೂಡ ಈ ಚೀಟಿಯಲ್ಲಿ ಬರೆದಿದ್ದೇವೆ.
ಸೊ ಒಬ್ಬರ ಹೆಸರಿನ ಚೀಟಿಯನ್ನು ನಾನು ಪಿಕ್ ಮಾಡ್ತೇನೆ. ಸೊ ವಿನ್ನರ್ ಯಾರಂತ ನೋಡೋಣ ಅಲ್ವಾ. ಎಸ್, ಒಂದು ಚೀಟಿ ಪಿಕ್ ಮಾಡಿದ್ದೇನೆ. ಸೊ ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ದೇನೆ. ಸೊ ಎಸ್, ಯಾರ ಹೆಸರಿದೆ ನೋಡುವ. ಎಸ್, ಏನಾದರೂ ಗೆಸ್ ಇದೆಯಾ ಯಾರ್ದಾದ್ರೂ? ಫಿಂಗರ್ ಕ್ರಾಸ್ ಮಾಡಿ ಕುತ್ಕೊಂಡಿದ್ದೀರಾ ಎಲ್ಲರೂ ವಿನ್ನದವರು? ಎಸ್, ಓಕೆ, ಆನ್ಸರ್ ಈಸ್ ಅನ್ನಪೂರ್ಣ. ಎಸ್, ಅನ್ನಪೂರ್ಣ ಅವರು ಕಾಲ್ ಮಾಡಿದರು. ಸೊ ಅನ್ನಪೂರ್ಣ ಅವರ ಹೆಸರಿದೆ ಈ ಚೀಟಿಯಲ್ಲಿ. ಸೊ ಎಸ್, ತುಂಬಾ ಖುಷಿ ಆಯಿತು. ಅನ್ನಪೂರ್ಣ ಅವರೇ ವಿನ್ನರ್ ಆಗಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ. ನಿಮಗೆ ಹಲವಾರು ಗಿಫ್ಟ್ ವೌಚರ್ ಕೂಡ ಇದೆ. ಸೊ ಹಾಗೆ ಯಾರೆಲ್ಲ ಕಾಲ್ ಮಾಡಿದ್ರೆ, ಸೊ ವಿನ್ನರ್ ಆಗಿಲ್ಲದ್ರೂ ಪರವಾಗಿಲ್ಲ, ನಿಮಗೆಲ್ಲರಿಗೂ ಕಾಂಪ್ಲಿಮೆಂಟ್ರಿ ಆಗಿ ಗಿಫ್ಟ್ ವೌಚರ್ ಖಂಡಿತ ಇದೆ. ಸೊ ಇನ್ನೂ ತುಂಬ ಜನ ಕಾಲ್ ಮಾಡಿ ಕಾಲ್ ಸಿಗದೆ ಎಂಗೇಜ್ ಆಗಿ ಬಂದಿದ್ರೆ ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಸ್ಯಾಟರ್ಡೆ ಮತ್ತೆ ಬರ್ತೀನಿ. ಅದೇ ರೀತಿ ನೀವು ಕೂಡ ಕಾಯ್ತಾ ಇರಿ. ಆವಾಗ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ, ನಾನು ಕೇಳುವ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ. ಸೊ ಗಿಫ್ಟನ್ನು ನಿಮ್ಮದಾಗಿಸ್ಕೊಳ್ಳಿ, ಓಕೆನಾ. ಸೊ ಎಸ್, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಲಿ ಬಂದಾಯಿತು. ಸೊ 1 hour ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಎಸ್, ನೆಕ್ಸ್ಟ್ ಸ್ಯಾಟರ್ಡೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ. ನಾನು ನಿಮ್ಮೆಲ್ಲರ ಪ್ರೀತಿ ಅನಿಶಾ, ಸೈನಿಂಗ್ ಆಫ್ ಟುಡೇ. ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.